ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರೆಡ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆ ನೇರವಾಗಿ ನಾವೊಂದು ಕ್ಲಿಪ್ಪಿಂಗನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ಆ ದೃಶ್ಯಗಳೇ ಇಡೀ ವಾಸ್ತವವನ್ನು ಅಥವಾ ಯಾವ ರೀತಿಯಲ್ಲಿ ಯಕ್ಷಗಾನ ಕಲಾವಿದರ ಬದುಕನ್ನು ಸಾರಿ ಹೇಳ್ತವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಚಂದ್ರಹಾಸ ಉಡಗೋಡು ಎನ್ನುವಂಥ ಯಕ್ಷ ಪ್ರತಿಭೆ, ಯಕ್ಷಗಾನದ ಮೇರು ಸಾಮರ್ಥ್ಯವುಳ್ಳಂಥ ಒಬ್ಬ ವ್ಯಕ್ತಿ. ಅವರು ಯಾವ ರೀತಿಯಲ್ಲಿ ತಮ್ಮ ಬದುಕಿನ ಬಹಳ ಪ್ರಮುಖವಾಗಿರುವಂಥ ಕಾಲಘಟ್ಟ, ಸುಮಾರು 52 ವರ್ಷ ಅಷ್ಟೇ ಅವರಿಗೆ. ಇನ್ನಷ್ಟು ಅವರು ಸಾಕಷ್ಟು ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಲಿಕ್ಕಿತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಅವರ ಆಸಕ್ತಿ ಇದ್ದದ್ದು ಮತ್ತೊಂದು ಕ್ಷೇತ್ರ ಕೂಡ ಇತ್ತು, ಅದು ರಾಜಕೀಯ. ಅವರು ಹೊನ್ನಾವರದ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರು ಕೂಡ ಆಗಿದ್ದರು. ಯಕ್ಷಗಾನಕ್ಕೆ ಒಂದು ಹೊಸ ಮೆರುಗನ್ನು ಅವರು ಆ ಭಾಗದಲ್ಲಿ ನೀಡಿದರು. ಸೊ ಅವರ ಅಂತ್ಯ ಅಥವಾ ಆ ರಂಗಸ್ಥಳದಲ್ಲಿ ಅವರ ಆ ಕೊನೆಯ ಏನು ಪರ್ಫಾರ್ಮೆನ್ಸನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ಪ್ರದೇಶ ಜಲವಳ್ಳಿ ಮೇಳದಲ್ಲಿ ಆದಂಥ ಒಂದು ಘಟನೆ, ಅಂದರೆ ಪ್ರದರ್ಶನ ಆಗ್ತಾ ಇರೋದು ಬೈಂದೂರು ಸಮೀಪದ ಜೋಗಿಬೆಟ್ಟು ಎನ್ನುವಂಥ ಒಂದು ಪ್ರದೇಶದಲ್ಲಿ ಚಂದ್ರಹಾಸರು ಯಾವ ರೀತಿಯಲ್ಲಿ ಆ ಸಾಲ್ವ ಎನ್ನುವಂಥ ಪಾತ್ರವನ್ನು ಮಾಡ್ತಾ ರಂಗಸ್ಥಳದಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಬಹುಶಃ ಅವರ ಆತ್ಮಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಚಿರಶಾಂತಿಯನ್ನು ಕೋರುತ್ತಾ ಅವರ ಹಿತೈಷಿಗಳಿಗೆ, ಕುಟುಂಬದವರಿಗೆ, ಬಂಧು ಮಿತ್ರರಿಗೆ, ಅಭಿಮಾನಿಗಳಿಗೆ ಕೂಡ ಆ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಕೋರುತ್ತಾ, ಇದೆಲ್ಲ ಹೇಗೆ ಆಗತ್ತೆ, ಯಕ್ಷಗಾನ ಕಲಾವಿದರ ಬದುಕಂದ್ರೆ ಏನು, ಯಾವ ರೀತಿಯಲ್ಲಿ ಅವರ ಮೇಲಿರುವಂಥ ಒತ್ತಡ ಏನು, ಗೊತ್ತಿದ್ದವ್ರು ಹೇಳ್ತಾರೆ. ಸುಮಾರು 60 ರೀತಿಯ ಗಂಟುಗಳನ್ನು ಅವರ ಉಡುಗೆ ಅಥವಾ ಧಿರಿಸನ್ನು ತೊಡುವಾಗ ಕಟ್ಟಬೇಕಾಗತ್ತೆ. ಬಹಳ ಭಾರವಾಗಿರುವಂತಹ ವೇಷಭೂಷಣಗಳನ್ನು ಧರಿಸಬೇಕಾಗತ್ತೆ. ಒತ್ತಡದ ಜೀವನ, ರಾತ್ರಿ ಇಡೀ ಸೇವೆ ಸಲ್ಲಿಸುವಂತಹ ಒಂದು ಕಾರ್ಯ. ಬೆಳಗಿನ ಹೊತ್ತು ನಿದ್ರೆಯ ಮಂಪರ್ನಲ್ಲಿ ಮನೆಗೋ ಅಥವಾ ನಿದ್ರೆಯನ್ನು ಮಾಡಬೇಕು ಅಂತೇಳಿ ತವಕಿಸುವಂಥ ಸಮಯದಲ್ಲಿ ಆಗುವಂಥ ಅಪಘಾತಗಳು. ಸೊ ಇದನ್ನೆಲ್ಲ ಗಮನಿಸುವಾಗ ಅವರ ಜೀವನ ಶೈಲಿ, ಒತ್ತಡ ಮತ್ತು ಇಂತಹ ಹೃದಯಾಘಾತಕ್ಕೆ ಒಳಗಾಗಿರುವಂಥ ಹಿಂದೆ ಕೂಡ 4-5 ಜನ ಹಿರಿಯ ರಂಗಕರ್ಮಿಗಳು, ರಂಗ ಪ್ರತಿಭೆಗಳು ಹೀಗೆ ವೇದಿಕೆಯಲ್ಲಿ ತಮ್ಮ ರಂಗಸ್ಥಳದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಯಕ್ಷಗಾನ ಕಲಾವಿದರ ಬದುಕೇನು? ಈ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಕೊಡಲಿಕ್ಕೆ ಮತ್ತು ಒಂದಿಷ್ಟು ಚರ್ಚೆ ಮಾಡಲಿಕ್ಕಿದ್ದಾರೆ ಹವ್ಯಾಸಿ ಯಕ್ಷಗಾನ ಕಲಾವಿದರು, ಪ್ರಸಾದನ ಎನ್ನುವ ಸಂಸ್ಥೆಯ ಸಂಚಾಲಕರು ಹಾಗೆ ಯಕ್ಷಗಾನ ಗುರುಗಳು ಆಗಿರುವಂಥ ಸದಾಶಿವ ಶೆಟ್ಟಿಗಾರ್ ಕಿನ್ನಿಗೋಳಿ ಅವರು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಈ ಘಟನೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಚಂದ್ರಹಾಸ್ ಅವರ ಅಂತಿಮ ಏನು ಮೊನ್ನೆ 11:30 ಸಮಯದಲ್ಲಿ ಆದಂಥ ಘಟನೆಯ ನಿಮಗೆ ನೋಡುವಾಗ, ಕ್ಲಿಪ್ಪಿಂಗನ್ನು ನೋಡುವಾಗ ಏನು ಅನ್ನಿಸ್ತಾ ಇದೆ? ನಿಜವಾಗಿ ಒಂದು ಮಧ್ಯರಾತ್ರಿಯ ಸಮಯದಲ್ಲಿ ಒಂದು ನಿದ್ದೆಯಿಂದ ಎದ್ದು ಒಂದು ಬಾರಿ ನಾನು ಮೊಬೈಲ್ ನೋಡುವಾಗ ಈ ವಿಚಾರ ನಮ್ಮ ವಾಟ್ಸಪ್ಪಲ್ಲಿ ಬರ್ತಾಯಿತ್ತು. ಒಮ್ಮೆಲೆ ತುಂಬ ಖೇದವಾಯಿತು ನನಗೆ. ರಾತ್ರಿ ಶಾಕ್ ಒಂದನ್ನು, ಅಂದರೆ ನಾವು ಒಂದು 2-3 ದಿನಗಳ ಹಿಂದೆ ಅಷ್ಟೇ ಜಲವಳ್ಳಿಯವರನ್ನು ಕಳ್ಕೊಂಡದ್ದು. ಒಂದು ಹಿರಿಯ ಕಲಾವಿದರು ಜಲವಳ್ಳಿಯವರು, ಅವರನ್ನು ಕಳೆದುಕೊಂಡದ್ದು ಅದೇ ನಾವು ಮಂಪರ್ನಲ್ಲಿರುವಂಥ ಹೊತ್ತಿನಲ್ಲೇ ಇಂಥ ಒಂದು ವಿಚಾರ ಸಿಡಿಲಿನಂತೆ ಬಂದೆರಗಿತ್ತು. ಹೆಚ್ಚಿನಂಶ ಯಕ್ಷಗಾನದ ಒಂದು ಬಡಗುತಿಟ್ಟಿನ ಯಕ್ಷಗಾನಕ್ಕೆ ನನ್ನ ಲೆಕ್ಕದಲ್ಲಿ ಇದು ದೊಡ್ಡ ತುಂಬಲಾರದ ನಷ್ಟ. ಇತ್ತೀಚಿನ ದಿನಗಳಲ್ಲಿ ಒಂದು ಕಳಪಾತ್ರಕ್ಕೆ ಜೀವವನ್ನು ತುಂಬಿಕೊಟ್ಟವರು ಇವರು. ಈ ಕಳಪಾತ್ರದ ಒಳಗೆ ಹೊಕ್ಕು ಒಂದು ಕಳಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಅದು ಸುಲಭದ ಮಾತಲ್ಲ. ಎಲ್ಲರೂ ಮಾನವರು ಸಾತ್ವಿಕರೇ ಆಗಿರ್ತಾರೆ. ಆ ತಮೋಗುಣವನ್ನು ಪ್ರದರ್ಶಿಸಬೇಕಾದ್ರೆ, ತಾಮಸ ಗುಣ ಅವರಲ್ಲಿ ಬರಬೇಕಾದ್ರೆ ಅವರು ಮತ್ತೊಂದು ಕಾಯವನ್ನು ಪ್ರವೇಶ ಮಾಡಬೇಕು. ಆ ಕಾಯವನ್ನು ಪ್ರವೇಶ ಮಾಡುವಂಥ ಒಂದು ಈ ಏನು ಕಲೆ ಹೇಳ್ತಾ ಇಲ್ಲ, ಸಾಮರ್ಥ್ಯ, ಅದು ಎಲ್ಲರಿಗೂ ಬರುವುದಿಲ್ಲ. ಕೆಲವು ಕಲಾವಿದರಿಗೆ ಮೀಸಲಾಗಿರುವಂಥದ್ದು. ಅಂಥ ಒಂದು ವಿಚಾರವನ್ನು ಸಿದ್ಧ ಹಸ್ತ ಅಂದರೆ ಇವರ ಹಸ್ತದೊಳಗೆ ಇಟ್ಟುಕೊಂಡವರು
ಹುಡುಗೋಡು. ಅಂದ್ರೆ ಉಳಿದ ಪಾತ್ರಗಳನ್ನು ಬೇಕಾದ್ರೆ ಯಾರಾದ್ರೂ ಮಾಡಬಹುದು, ಇಂಥ ಪಾತ್ರಗಳಿಗೆ ಬಹುಶಃ ಕೆಲವು ಕಲಾವಿದರು ಅದಕ್ಕಿಂತನೇ ಹುಟ್ಟಿಕೊಂಡ ಕಲಾವಿದರು ಇರ್ತಾರೆ, ಕಳಪಾತ್ರಗಳನ್ನು ಮಾಡುವವರು. ಹೆಚ್ಚಿನ ಅಂಶ ನಾನು ಅವರನ್ನು ಮೂಲ್ಕಿ ಮೇಳದಲ್ಲಿ ಅವರನ್ನು ನೋಡಿದ್ದೇನೆ ಒಂದು ಸಮಯದಲ್ಲಿ. ಅದ್ಭುತ ಕಳಪಾತ್ರ ಅವರದ್ದು. ಆ ಕಳಪಾತ್ರವನ್ನು ನೋಡುವಾಗ ನಮಗೆ ಎದ್ದು ಹೊಡಿಬೇಕಂತ ಅನಿಸ್ತದೆ. ಅಂದರೆ ಅಷ್ಟು ಏನು ಪಾತ್ರದ ಒಳಗೆ ಹೋಗ್ತಾರೆ. ಇದು ಕೊನೆಯ ಬಾರಿ ಅವರ ಜೀವನದ ಕೊನೆಯ ಬಾರಿ ಮಾಡಿದ ಪಾತ್ರವೂ ಅದೇ, ಸಾಲ್ವ. ಆ ಸಾಲ್ವನ ಪಾತ್ರ ಅದು ಸಾಮಾನ್ಯದವರಿಗೆ ಪಾತ್ರವನ್ನು ಮೇಲೆ ತರುವುದಕ್ಕೆ, ಅದರ ಎತ್ತರಕ್ಕೆ ಏರಿಸಲಿಕ್ಕೆ ಕಷ್ಟ ಉಂಟು. ಪಾತ್ರವನ್ನು ಎತ್ತರಕ್ಕೆ ಏರಿಸಬೇಕು. ಪರಕಾಯ ಪ್ರವೇಶ ಮಾಡಿ ಪಾತ್ರವನ್ನು ಎತ್ತರಕ್ಕೆ ಏರಿಸಬೇಕು, ಆ ಪುರಾಣದ ಮಟ್ಟಕ್ಕೆ ಹೋಗಬೇಕು. ನಮ್ಮನ್ನು, ಆ ಪ್ರೇಕ್ಷಕರನ್ನು ಆ ಮಟ್ಟಕ್ಕೆ ಕರೆದುಕೊಂಡು ಹೋಗಬೇಕು ಆ ಪಾತ್ರ. ಅಂಥ ಒಂದು ಶಕ್ತಿ ಇವರಲ್ಲಿತ್ತು. ಆ ಪಾತ್ರ ಅಲ್ಲಿ ಮಾತನಾಡುವಾಗಲೂ ಗೊತ್ತಾಗ್ತದೆ ಕೊನೆಯ ಬಾರಿ ಆ ಒಂದು ರೋಷ, ಭೀಷ್ಮನ ಮೇಲೆ ಇರುವಂತಹ ರೋಷವನ್ನು ಅವರು ಆ ಒಂದು ಶಬ್ದದಲ್ಲಿ, ಭೀಷ್ಮ ಕೊನೆಯ ಶಬ್ದವೇ ಅವರದ್ದು, ಬಾಯಿಯಿಂದ ಬಂದದ್ದು ಭೀಷ್ಮ. ಭೀಷ್ಮನ ಮೇಲೆ ಇರುವಂತಹ ರೋಷ, ಅಲ್ಲಿರುವಂಥ ಎಲ್ಲರಿಗೂ ಭೀಷ್ಮನ ಮೇಲೆ ರೋಷ ಬರುವಂತೆ ಮಾಡ್ತದೆ. ಅವರ ಮಾತುಗಾರಿಕೆಯೂ ಹಾಗೆ. ಆ ಒಂದು ಮಾತುಗಾರಿಕೆಯ ಏನು ಹೇಳ್ತೇವೆ ನಾವು, ಶ್ರುತಿ ಅಂತ ಹೇಳ್ತೇವೆ, ಅದು ಆ ಮಟ್ಟಕ್ಕೆ ಇರ್ತದೆ. ಅಂಥ ಒಂದು ಅದ್ಭುತ ಕಲಾವಿದ ನಿಜವಾಗಿ ನಾವು ಕಳೆದುಕೊಂಡದ್ದು ನಿಜವಾಗಿ ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಅವರೇನು 60-70ರ ಪ್ರಾಯದಲ್ಲಿ ಇದ್ದವರಲ್ಲ, 50-52ರ ಪ್ರಾಯ ಅಂತ ಹೇಳಿದ್ರೆ ನಮಗೆ ಇನ್ನೂ ಅವರಲ್ಲಿ ತುಂಬ ಇನ್ನಷ್ಟು ಕಲೆಯನ್ನು ನೋಡುವಂಥ ಭಾಗ್ಯ ನಮಗೆ ಇಲ್ಲ ಅಂತ ಹೇಳಬೇಕು. ಬಹುಶಃ ಇನ್ನೊಂದು 15 ವರ್ಷ ಆರಾಮದಲ್ಲಿ ಮಾಡ್ತಿದ್ರೇನೋ ಪಾತ್ರವನ್ನು. 15 ವರ್ಷ ಅಲ್ಲ, ನಮ್ಮ ಹತ್ರ ಈಗಲೂ 75 ವರ್ಷದಲ್ಲಿ ಪಾತ್ರ ಒಳ್ಳೆಯ ಪಾತ್ರಗಳನ್ನು ಮಾಡುವಂಥ ಕಲಾವಿದರಿದ್ದಾರೆ. 75 ವರ್ಷದವರೆಗೂ ಒಳ್ಳೆಯ, ಅಂದರೆ ಅವರು ವ್ಯವಸಾಯ ಜೀವನದಲ್ಲಿ ಅಂತ ಹೇಳುವಾಗ ಅವರಿಗೆ ಕಲೆ ನಾಜೂಕುತನ ಗೊತ್ತಿರುತ್ತದೆ. ನಾಜೂಕುತನದಲ್ಲಿ ಆ ಪಾತ್ರವನ್ನು ಮೇಲೆ ಬೀಳಿಸುವಂಥದ್ದು ಅಂತ ಇರ್ತದೆ. ಅದು ಸಾಮರ್ಥ್ಯ 70 ದಾಟಿದ್ರು ಕೂಡ ಇರುತ್ತದೆ. ಅದೇ ಶಾಲ್ವಾ ಅಂತ ಪಾತ್ರ ಮಾಡಬೇಕಾದ್ರೆ ಇನ್ನಷ್ಟು ನಾಜೂಕುತನ, ಅದು ನಾಜೂಕಲ್ಲಿ ಬರುವಂಥದ್ದು ಪಾತ್ರಗಳನ್ನು ನಾವು ನಮ್ಮ ದರ್ಪದಲ್ಲಿ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ, ನಮ್ಮ ಹತ್ರ ಶಕ್ತಿ ಉಂಟಂತ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಆ ಪಾತ್ರವನ್ನು ಮೇಲೆ ಹಾಕುವಂಥ ಒಂದು ನಾಜೂಕುತನ ಸಾಮರ್ಥ್ಯ ಅವನಿಗೆ, ಅದು ಪರಕಾಯ ಪ್ರವೇಶ ಸಾಮರ್ಥ್ಯ ಬರುವುದು ಒಂದಷ್ಟು ಪ್ರಾಯದ ನಂತರವೇ ಬರುವುದು. ಅದಕ್ಕಿಂತ ಮೊದಲು ಅವನಾಗಿ ಅವರ ರಂಗದಲ್ಲಿ ಹೋಗಿ ತೋರ್ಪಡಿಸ್ತಾನೆ, ನಾನು ಸಾಲ್ವ ಅಂತ ಹೇಳಿಕೊಳ್ಬೇಕಲ್ಲಿ. ಇದು ಹಾಗೆ ಅಲ್ಲ, ಅವನು ಸಾಲ್ವ ಅಂತೇಳಿ ನಮಗೆ ತೋರಿಸಿಕೊಡ್ತಾನೆ, ನಾವೇ ಅವನಲ್ಲಿ ಸಾಲ್ವನನ್ನು ಕಾಣುವ ಹಾಗೆ ಅಂಥ ಪಾತ್ರವನ್ನು ನಿರ್ವಹಿಸುವಂಥ ಹುಡುಗರು. ಬಹುಶಃ ಈ ಬಗ್ಗೆ ನಮ್ಮನಿಗೆ ಮಾತಾಡಲಿಕ್ಕೆ ಶಾಂತಾರಾಮ್ ಕೊಡು ಅವರಿದ್ದಾರೆ. ಯಕ್ಷಗಾನ ಕಲಾವಿದರಾಗಿದ್ದುಕೊಂಡು ಈಗ ವಿಮರ್ಶಕರಾಗಿಕೊಂಡು ಸಾಹಿತಿಯಾಗಿಕೊಂಡು ಮತ್ತು ಸಾಕಷ್ಟು ಇಂಥ ಯಕ್ಷಗಾನ ಕಲಾವಿದರೊಂದಿಗೆ ಒಡನಾಟ ಇಟ್ಕೊಂಡವರು. ನಮಸ್ಕಾರ ಶಾಂತಾರಾಮ್ ಕೊಡು ಅವರೇ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಘಟನೆಯನ್ನು ನೋಡುವಾಗ? ನಿಮ್ಮ ಮೊದಲ ಅನಿಸಿಕೆ, ನೀವು ಒಂದು ಅಂಕಣ ಬರೆದಿದ್ದೀರಿ ಇವತ್ತು, ಅದನ್ನು ನೋಡುವಾಗ ಗೊತ್ತಾಗುತ್ತೆ ಕೆಲವು ದಿನಗಳ ಹಿಂದೆ ನೀವು ಭೇಟಿಯಾಗಿದ್ದೀರಿ ಅಲ್ಲ. ಹೇಳಿ ಸರ್, ಹೇಳಿ. ಹೇಳಿ ಕೇಳಿಸ್ತಾ ಉಂಟು. ಓಕೆ, ಈ ಘಟನೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಹೌದೌದು, ಅದೇ ಮೊನ್ನೆ ಘಟನೆ ಬಗ್ಗೆ ಹೇಳುವಂತಾಗಿದ್ರೆ ಅವರಿಗೆ ಬಹುಶಃ ಎದೆ ನೋವು ಕಾಣಿಸ್ಕೊಂಡಿರ್ಬೇಕು. ಯಾಕಂದ್ರೆ ಅದು ಕೊನೆಯ ಒಂದು 2-3 ನಿಮಿಷ ಇರುವಾಗ ಅವರೊಂದು ನಗರಸದಿಂದ ನೀರು ಕುಡಿದ ಒಂದು ಸನ್ನಿವೇಶ ವಿಡಿಯೋದಲ್ಲಿ ಬಂದಿದೆ. ಇದು ಸಾಮಾನ್ಯವಾಗಿ ಬಹುಶಃ ಎದೆ ನೋವು ಬಂದ ಕಾರಣ ಹೆಚ್ಚಿನ ಜನ ಗ್ಯಾಸ್ಟ್ರಿಕ್ ಅಂತ ಎನಿಸುವಂತ ಒಂದು ಸಂಭವ. ಹಾಗೆ ಗ್ಯಾಸ್ಟ್ರಿಕ್ ಅದ ನೀರು ಕುಡಿಬೇಕಿದ್ರೆ ಸಾಮಾನ್ಯ ನಂಬಿಕೆ. ಆ ರೀತಿಯಾಗಿ ಬಹುಶಃ ಅವರಿಗೆ ಎದೆ ನೋವು ಆವಾಗ ಕಾಣಿಸ್ಕೊಂಡಿರ್ಬೋದು ಅಂತೇಳಿ ನಾವು ತಿಳಿಸುವುದು. ಮತ್ತೆ ಅವರಿಗೆ ಹೃದಯ ಸಂಬಂಧ ಕಾಯಿಲೆ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಹೇಳಿದ್ರೆ ಇವತ್ತು ಪೇಪರ್ ಅಲ್ಲಿ ಅವರ ವೇದಿಕೆಯಲ್ಲಿ ಕಲಾವಿದರೊಬ್ಬರು ಹೇಳಿದ್ರು ಅವರಲ್ಲಿ ಸ್ವಲ್ಪ ಸುಸ್ತಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ ಅವರಿಗೆ ಅದು ನಾಟ್ಯ ಉತ್ಸವ, ಅವರಿಗೆ ಅಲ್ಲಿ ಎದೆ ನೋವು ಕಾಣಿಸಿಕೊಂಡು ಬಹುಶಃ ಹೃದಯಾಘಾತದ ಮುನ್ಸೂಚನೆ ಸಿಕ್ಕಿರ್ಬೇಕು ಅವರಿಗೆ. ಇನ್ನೊಂದು ಎಂತ ಹೇಳಿದ್ರೆ ಅವರು ಅದರ ಮೊದಲ ಒಂದು 40-40 ನಿಮಿಷದ ವಿಡಿಯೋ ನೋಡಿದ್ದೇನೆ, ಅದರಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಉತ್ತಮ ನಿರ್ವಹಣೆ ಮಾಡಿ ಬಹುಶಃ ಈಗಿನ ಈ ಲೆಕ್ಕೆಗಾರ 20 ಕಿಲೋದಷ್ಟು ಡ್ರೆಸ್ ಮೈಯಲ್ಲಿರೋದು, ಅದರಲ್ಲಿ ಉತ್ತಮ ನಾಟ್ಯ ಮಾಡಿದಾಗ ಅದಕ್ಕೆ ಸ್ವಲ್ಪ ತ್ರಾಸವಾಗುವ ಪರಿಣಾಮವು ಅಲ್ಲಗಡೆಯಲ್ಲಿ ಆಗುದಿಲ್ಲ. ಇದು ಹಾಗಾದ್ರೆ ನಿಮ್ಮ ಹತ್ರ ಕಳೆದ ವಾರ ಒಮ್ಮೆ ಮಾತನಾಡುವಾಗ ಪೂರ್ಣ ಪ್ರಮಾಣದಲ್ಲಿ ಇನ್ನು ಮಾಡುವುದಿಲ್ಲ, ಅತಿಥಿ ಕಲಾವಿದರಾಗಿ ಮಾತ್ರ ಹೋಗ್ತೇನೆ ಅಂತ ಹೇಳಿದ್ರು ಅಂತ ತಾವು ನಿಮ್ಮ ಇವತ್ತಿನ ಅಲ್ಲ ಕಳೆದ ಬಾರಿ 13ರಲ್ಲಿ ಹೇಳಿ. ಹೌದು, 2013ರಲ್ಲಿ ಇದು ಒತ್ತಿನಲ್ಲಿ ಹೇಳಿದ್ರು ನನ್ನಲ್ಲಿ. ನಾನಾಗಿ ಬರ್ತೇನೆ ನೋಡಿ 2013ರಲ್ಲಿ ಹೌದೌದು ಕಾರ್ಯಕ್ರಮ ಬಿಡುವ ಒತ್ತಿನಲ್ಲಿ
ಯಾಕೆ ಅವರಿಗೆ ಆಗ ಅನಿಸ್ತು ಅಂತ ನಿಮ್ಗೆ ಅನಿಸ್ತದೆ? ಹಾಗೆ ಅವರಿಗೆ ಹೇಳಲಿಕ್ಕೆ ಏನು ಕಾರಣ ಇರಬಹುದು ಅಂತ? ಅಲ್ಲ ಅಂದ್ರೆ ಅವರು ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಂತಾಗ ಅವರು ಯಕ್ಷಗಾನದ ವಿರುದ್ಧ ಅನಿವಾರ್ಯತೆ ಬರ್ತದೆ ಅವರಿಗೆ. ಹಾಗೆ ನಾನು ಯಕ್ಷಗಾನದಿಂದ ನಿವೃತ್ತನಾಗ್ತೇನೆ ಹೇಳುವಾಗ ಯಾಕೆ ನಿಮ್ಮದವರು ನಿವೃತ್ತರಾಗಬಾರ್ದು ಹೇಳುವಾಗ ನನಗೆ ಚುನಾವಣೆಗೆ ನಿಂತ ಇದ್ದೇನೆ, ಹಾಗಾಗಿ ನಾನು ಯಕ್ಷಗಾನದಿಂದ ನಿವೃತ್ತರಾಗಿ ಅದು ಪೂರ್ಣ ಪ್ರಮಾಣದಿಂದ ನಿವೃತ್ತನಾಗುದಿಲ್ಲ, ಅತಿಥಿಯಾಗಿ ಹೋಗ್ತೇನೆ ಅಂತ ಹಾಗೆ ಹೇಳಿದ್ರು ಅವರು. ಅವರ ಬೇರೆ ಭಾವನೆಯಲ್ಲಿ ಹೇಳಿರ್ಬೋದು ಅವರು. ಅಂದ್ರೆ ರಾಜಕೀಯಕ್ಕೆ ನಾನು ರಾಜಕೀಯಕ್ಕೆ ಹೋಗುವುದು ಹಾಗೆ ಅಂದ್ರೆ ರಾಜಕೀಯಕ್ಕೆ ಹೋಗುತ್ತೋ ಯಕ್ಷಗಾನ ಬೇಡ. ಹೌದು ಹೌದು ಹೌದು. ಓಕೆ, ಸರಿ, ಧನ್ಯವಾದ ಶಾಂತಾರಾಮ್ ಕೊಡವರೆ ನಮಗೆ ಮಾತನಾಡಿದ್ರೆ. ನೀವು ಕೂಡ ಇವರನ್ನು ಮುಲ್ಕಿಯಲ್ಲಿ ಮುಂಚೆ ಭೇಟಿಯಾಗಿದ್ದೀರಿ ಸರ್? ಏನು, ಯಾವ ರೀತಿಯಲ್ಲಿ? ಮುಲ್ಕಿ ಮೇಳದಲ್ಲಿದ್ದ ನಮ್ಮ ತಂದೆಯವರೊಟ್ಟಿಗೆ ನಾನು ಹೋಗಿರುವಾಗ ಇವರನ್ನು ಭೇಟಿಯಾಗಿದ್ದೆ. ಅವರು ಆವಾಗ 30 ವರ್ಷದ ಪ್ರಾಯದ ಕಲಾವಿದರು. ಒಳ್ಳೆಯ ಆ ಪ್ರಾಯದಲ್ಲಿ ಒಳ್ಳೆಯ ಒಂದು ಕಥಾನಾಯಕನ ಪಾತ್ರವನ್ನು ಮಾಡುತ್ತಿದ್ದ ಕಾಲ ಅವರು. ಒಳ್ಳೆಯ ಪಾತ್ರಗಳನ್ನು ಆ ಕಥಾನಾಯಕ ಆಗಿ 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 ಅವರ ಅನುಭವದ ಮೇರೆಗೆ ಅವರು ಮತ್ತೆ ಅವರು ಎದುರು ಪಾತ್ರಕ್ಕೆ ಕಳಪಾತ್ರಕ್ಕೆ ಹೋಗುದು. ಮೊದಲೆಲ್ಲರೂ ಕೂಡ ಸಾಫ್ಟ್ ಮಾಡುದು ಪಾತ್ರ. ಅಂದ್ರೆ ಅವರಿಗೆ ಒಂದು ಅನುಭವ ಬರುದು ಕಥಾನಾಯಕನ ನೆಲೆಯಲ್ಲಿ ಅನುಭವ ಬಂದವರು ಮತ್ತೆ ಪ್ರತಿನಾಯಕನ ಪಾತ್ರಕ್ಕೆ ಹೋಗ್ತಾರೆ. ಪ್ರತಿನಾಯಕನ ಪಾತ್ರದಲ್ಲಿ ಅವರು ಮೆರಿಲಿಕ್ಕೆ ಆರಂಭ ಮಾಡೋದು, ಅವರಲ್ಲಿ ಹೊಸತನಗಳು ಬರುವುದು ಪ್ರತಿನಾಯಕನ ಪಾತ್ರದಲ್ಲಿ ನೋಡ್ಲಿಕ್ಕೆ ಸಿಗುದು, ಅವರ ಸಾಮರ್ಥ್ಯಗಳನ್ನು ಅಲಿಲಿಕ್ಕೆ ಸಿಗುದು. ಅಂದ್ರೆ 18ನೇ ವರ್ಷದಲ್ಲೇ ಯಕ್ಷಗಾನ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಈಗ ಸುಮಾರು ಒಂದು 35 ವರ್ಷ ಕ್ರಾಸ್ ಆಗಿ 35 ವರ್ಷ ಅನುಭವ ನೋಡಿ. 35 ಎಲ್ಲವೂ ಹಾಗೆ. ಯಕ್ಷಗಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೇರೆ ಕಲಾ ಪ್ರಕಾರದಲ್ಲಿ ಇದ್ದ ಹಾಗೆ ಅಲ್ಲ. ಇಲ್ಲಿ ನಿಮಗೆ ತುಂಬಾ ಅನುಭವಗಳು ಬೇಕಾಗ್ತದೆ. ಅದು ಅನುಭವ ಅಂತ ಹೇಳಿದ್ರೆ ನಾಟ್ಯ ಅದರಲ್ಲಿ ಮಾತ್ರ ಅನುಭವ ಅಲ್ಲ, ಅಭಿನಯದ ಅನುಭವ ಮಾತ್ರ ಅಲ್ಲ, ಭಾವನೆಗಳನ್ನು ಹೊರಕೆಡುವ ಅನುಭವ ಮಾತ್ರ ಅಲ್ಲ, ಅದರೊಟ್ಟಿಗೆ ನಿಮ್ಮ ಹತ್ರ ಪುರಾಣದ ಅನುಭವಗಳು, ಓದು ಕೂಡ ಬೇಕು. ಅದು ಓದ್ತಾನೆ ಇರಬೇಕು. ಹಿಂದಿನ ಕಾಲದಲ್ಲಿ ಕಲಾವಿದರು ಏನು ಮಾಡ್ತಾ ಇದ್ರು ಹೇಳಿದ್ರೆ, ಇವತ್ತು ರಾತ್ರಿ ಇಡೀ ಪ್ರದರ್ಶನ ಆದರೆ ಅವರ ಪಾತ್ರವನ್ನು ಮುಗಿಸಿದ ಮೇಲೆ ಮತ್ತೊಬ್ಬನ ಪಾತ್ರವನ್ನು ನೋಡುತ್ತಾ ಅದರ ನಂತರ ಮರುದಿವಸ ಸ್ವಲ್ಪ ಮಟ್ಟಿಗೆ ಒಂದು ಅಭ್ಯಾಸ, ಆ ಪಾತ್ರಗಳನ್ನು ಅವನು ಹೇಗೆ ಮಾಡಿದ್ದಾನೆ ಅನ್ನೋದು ಅಭ್ಯಾಸಗಳು, ಮತ್ತೆ ಕೆಲವು ಗ್ರಂಥಗಳನ್ನು ಓದುವುದು, ಆ ಮೂಲಕ ಅದಕ್ಕೆ ಬೇಕಾದಂತಹ ಹೊಸತನವನ್ನು ತಾನೇ ಸೃಷ್ಟಿಸುವುದು, ಹೊಸ ಲೋಕವನ್ನು, ಅದನ್ನು ರಾತ್ರಿ ಹೊತ್ತಿಗೆ ರಂಗಕ್ಕೆ ತರುವುದು. ಅಷ್ಟು ಅವರು ಆ ಹಗಲನ್ನು ಒಂದು ಸ್ವಲ್ಪ ಭಾಗ ನಿದ್ದೆಗೆ, ಸ್ವಲ್ಪ ಭಾಗ ಅವರಿಗೆ ಕಲಿಕೆಗೆ, ಹೀಗೆ ಉಪಯೋಗ ಮಾಡುತ್ತಾ ಅವರು ಬೆಳೀತಾ ಇದ್ದವರು. ಅಂಥ ಕಾಲದಲ್ಲಿ ಬೆಳೆದವರು ಚಂದ್ರಹಾಸರು. ಈಗಿನ ಯುಗದ ಕಲಾವಿದರಲ್ಲ ಅವರು, ಸ್ವಲ್ಪ ಹಿಂದಿನ ಕಲೆಯ ಕೊಂಡಿ ಏನಿದೆ ಯಕ್ಷಗಾನದ, ಅವರೊಟ್ಟಿಗೆ ಸಂಪರ್ಕವನ್ನು ಹೊಂದಿದ್ದವರು. ಆದ್ದರಿಂದ ಅವರಿಗೆ ಆ ರೀತಿಯಲ್ಲಿ ಪಾತ್ರಗಳನ್ನು ಮನನ ಮಾಡುವುದೊಂದು ಇದೆ, ಅದು ಅವರಿಗೆ ಗೊತ್ತಿದೆ. ಅಂಥ ನೆಲೆಯಲ್ಲಿ ಬೆಳೆದ ಕಲಾವಿದರಾದ್ರಿಂದ ಅವರಿಂದ ನಾವು ಅಂಥ ಪಾತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು ರಂಗದಲ್ಲಿ. ಅಂಥ ಪಾತ್ರಗಳನ್ನೇ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಈಗ ಯಕ್ಷಗಾನದ ಉಡುಪನ್ನು ಅಥವಾ ದಿರಿಸನ್ನು ಧರಿಸುವಾಗ ತುಂಬ 60 ಕಡೆ ಗಂಟೆಲ್ಲ ಹಾಕಿ ತುಂಬ ಟೈಟಾಗಿ ಮಾಡ್ತಾರೆ. ಅದು ಸಾಮಾನ್ಯರಿಗೆ ಅದು ಆ ಸಹಿಸಿಕೊಳ್ಳುವಂಥ ಶಕ್ತಿ ಅಥವಾ ಸಾಮರ್ಥ್ಯ ಇರುವುದಿಲ್ಲ ಅಂತ ಹೇಳ್ತಾರೆ. ನಾನು ಆ ಬಗ್ಗೆ ನಿಮ್ಮ ಮಟ್ಟಿಗೆ ಮಾತಾಡ್ತೇನೆ. ವೀಕ್ಷಕರೊಬ್ಬರ ಅಭಿಪ್ರಾಯ ಕೂಡ ಇಲ್ಲಿ ಅವರು ಮಂಡಿಸ್ತಾ ಇದ್ದಾರೆ. ನಮಸ್ಕಾರ. ನಮಸ್ತೆ. ಹೇಳಿ, ಮಾತಾಡಿ ಸರ್. ತಮ್ಮ ಹೆಸರು? ಮಹೇಶ್ ಅಂತ ಕಾರ್ಕಳದಿಂದ. ಹೇಳಿ ಮಹೇಶ್ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ. ಚಂದ್ರಹಾಸ್ ಅವರದ್ದು ವೇಷ ತುಂಬಾ ನೋಡಿದ್ದೇನೆ ನಾನು ಕಾರ್ಕಳದಲ್ಲಿ ಆದಾಗ. ಹೌದಾ? ಹೌದು. ಅವರ ಈ ಒಂದು ಅಕಾಲಿಕ ಮರಣ ತುಂಬಾ ನಷ್ಟ, ಯಕ್ಷಗಾನ ರಂಗಕ್ಕೆ ನಷ್ಟ ಅಂತ ಹೇಳ್ಬೋದು. ಹೌದು ಹೌದು. ಯಾರು ಎಣಿಸ್ಲಿಲ್ಲ ಹೌದು 52 ವರ್ಷ ಪ್ರಾಯದಲ್ಲಿ ಹೀಗೆ ಆಗ್ತಾರೆ ಅಂತ ಹೇಳಿ. ಹೌದು ಹೌದು. ಇಷ್ಟ ಸಮಯದಲ್ಲಿ ತುಂಬಾ ಕಲಾವಿದರು ಹೀಗೆ ದೂರ ಆಗ್ತಾ ಇದ್ದಾರೆ. ಹೌದು ಹೌದು ಹೌದು. ತುಂಬಾ ಬೇಸರ ಸಂಗತಿ. ಇಡೀ ಯಕ್ಷ ರಂಗಕ್ಕೆ ಒಂದು ಭರಿತವಾದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಹೌದು ಹೌದು ಹೌದು. ನಾನು ಅವರ ಸಾಲ ನೋಡಿದ್ದೆ. ಒಂದ್ಸಲ ಅವರು ಕಾರ್ಕಳದಲ್ಲಿ ವೀರಭದ್ರನ್ ಮಾಡಿದ್ರು, ಅದು ನೋಡಿದ್ದೇನೆ. ಸಾಮಾಜಿಕ ಇದರಲ್ಲೂ ಕೂಡ ಅನೇಕ ಖಳನಾಯಕ ಪಾತ್ರ ಮಾಡಿದ್ರು. ಒಂದು ಅತ್ಯಂತ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತಿತ್ತು ಅವರ ಪಾತ್ರ ನೋಡಿದ್ರೆ. ಹೌದು ಹೌದು. ಅದರಿಂದ ತುಂಬಾ ಬೇಸರದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ತುಂಬಾ ಬೇಸರ ಆಗಿದೆ ಅವರನ್ನು ಕಳೆದುಕೊಂಡು. ತುಂಬಾ ಬೇಸರ ಆಗಿದೆ. ಯಕ್ಷಗಾನ ಯಕ್ಷಗಾನ ಎಲ್ಲ ವರ್ಗದವರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ಒಂದ್ಸಲ ಅವರ ಪಾತ್ರ ನೋಡಿದ್ರೆ ಮತ್ತೊಮ್ಮೆ ಅವರ ಪಾತ್ರ ನೋಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಅವರು ಸೆಳೆತಿದ್ರು. ಆ ಸೆಳೆತ ಅವರಲ್ಲಿತ್ತು. ಹೌದು ಹೌದು. ಅದರಿಂದ ಅದನ್ನು
ಹೇಳಲಿಕ್ಕೆ ಆಗುದಿಲ್ಲ ಇವತ್ತಿನ ನಿಜವಾಗ್ಲೂ ಯಕ್ಷಗಾನ ರಂಗಕ್ಕೆ ಸಂಕಟ, ಇವತ್ತು ಸಂಕಟದ ದಿನ. ಹೌದು ಹೌದು, ಕೇಳಿ ತುಂಬಾ ಬೇಸರ ಆಗಿದೆ ಅಂತ ಹೇಳಿ. ಓಕೆ ಓಕೆ ಸರಿ, ಓಕೆ ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಸರ್. ಅದೇ ನಾವು ಮಾತಾಡ್ತಿದ್ದೀನಿ, ತಾವೊಬ್ಬರು ಯಕ್ಷಗಾನ ಉಪನ್ಯಾಸ ಆದ ಕಾರಣ ನಾನು ನಿಮಗೆ ಅಂತ ಕೇಳ್ತಾ ಇದ್ದೀನಿ. 60 ಗಂಟುಗಳು ತುಂಬ ಕಷ್ಟ ಆಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಧರಿಸಲಿಕ್ಕೆ, ತುಂಬ ನೋವಾಗತ್ತೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಧರಿಸಿದವ್ರು ಹೇಳಿದಲ್ಲ, ಅದನ್ನು ನೋಡಿದವ್ರು ಹೇಳಿದ್ದು. ಧರಿಸಿದವರು ಇವತ್ತು ಹೇಳಲಿಕ್ಕೆ ಹೇಳುವುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. 64 ಗಂಟು ಅಂತ ಹೇಳ್ತಾರೆ ಅದಕ್ಕೆ ಯಕ್ಷಗಾನಕ್ಕೆ. 64 ಗಂಟು ಅಂದರೆ ನಿಮ್ಮ ದೇಹವನ್ನು 4 ಭಾಗ ಮಾಡಿದರೆ ಒಂದೊಂದು ಭಾಗದಲ್ಲಿ 16 ಗಂಟುಗಳು ಬರ್ತದೆ. ಅದನ್ನು ನಾವು 8 ಭಾಗ ಮಾಡಿದಾಗ ಒಂದೊಂದು ಭಾಗಕ್ಕೆ 8 ಗಂಟುಗಳು. 8 × 8 ಹೇಳಿದರೆ 64. ನೀವು ತಲೆಯ ಮೇಲಿಂದ ಈ ಭುಜ ಇದೆಲ್ಲ ಭಾಗಗಳು, ಸೊಂಟದವರೆಗಿನ ಭಾಗಗಳು, ಮೊನಗಂಟಿನವರ ಭಾಗ, ಹಾಗೆ ನಾವು 8 ಭಾಗ ಮಾಡ್ತೇವೆ ದೇಹವನ್ನು. 8 ಭಾಗಗಳಲ್ಲಿ ಒಂದೊಂದು ಭಾಗಕ್ಕೆ 8 ಕಟ್ಟುಗಳು ಅಂತ ಹೇಳಿದೆ. ಅದನ್ನು ನಾವು ಕಟ್ಟು ಅಂತ ಹೇಳೋದು, ಗಂಟು ಅಂತ ಹೇಳೋ ಬದಲು ನಾವು ಅದನ್ನು ಕಟ್ಟು. ಅದಕ್ಕೆ ನಾವು ವೇಷವನ್ನು ನಾವು ಕಟ್ಟು ವೇಷ, ವೇಷಗಳನ್ನು ನಾವು ಯಾವಾಗಲೂ ಕಟ್ಟು ವೇಷ ಅಂತ. ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ನಿಮ್ಮ ಹತ್ರ ಮತ್ತೆ ಬರ್ತೇನೆ ಸರ್. ನಮಸ್ಕಾರ. ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾಂ ಹೇಳಿ 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 ಹೇಳಿ. ಯಕ್ಷಗಾನ ನೋಡಿದ್ದೀರಾ? ಹೌದು ಹೌದು. ಯಕ್ಷಗಾನ ಇದ್ರ ಬಗ್ಗೆ ಇದು ನಾವು ಈ ತರ ಯಕ್ಷಗಾನ ನೋಡ್ತಾ ಇದ್ದ ಚಾನಲ್ಗಳಿಂದ ಜಾಸ್ತಿ ನೋಡ್ತಾ ಇದ್ದಾರೆ ಚಾನಲ್ ಮುಖಾಂತರ ಯಕ್ಷಗಾನ. ಅದೇ ವಿಷಯ ಆಯ್ಕೆ ಮಾಡ್ಕೊಂಡಿದೆಯಲ್ಲ, ಅದೊಂಥರ ಬಹಳ ನೋವಿನ ವಿಷಯ ಸರ್. ಹೌದು ಖಂಡಿತ, ಹೌದು 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 ಹೌದು. ಈ ಕ್ಲಿಪ್ಪಿಂಗ್ ಈ ಕಡೆ ನಮ್ಮ ಭಾಗದಲ್ಲಿ ಇದೆ, ನಾವು ಅದಕ್ಕೆ ಇಲ್ಲ ಸರ್. ಈಗ ನಾವು ಜಾಸ್ತಿ ಟಿವಿ ಮುಖಾಂತರ ನೋಡೋಷ್ಟೇ ಇಲ್ಲ ಸರ್, ನಮ್ಮ ಕಡೆ ಇಲ್ಲ. ಓಕೆ 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 ಓಕೆ. ಅದು ಸರ್ ಅದಕ್ಕೆ ಅವರಿಗೆ ಆ ತರ ಕಲಾವಿದರಿಗೆ ಸ್ವಲ್ಪ ಒಂದು ಗೌರವ ಮತ್ತೆ ಅವರಿಗೆ ಮುಂದಿನ ಜೀವನಕ್ಕೆ ದಾರಿ ಮಾಡ್ಕೊಡುವಂತ ಒಂದು ಕೆಲಸ ಆಗಬೇಕು ಸರ್. ಹೌದು 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 ಹೌದು. ಕಲಾವಿದರಿಗೆ ಅವರು ಕಲೆಗೆ ಹೌದು ಇದು ಕೊಡ್ಬೇಕು. ಹೌದು 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 ಹೌದು. ಜೀವನದಾಗ ಒಟ್ಟು ಅವರ ಕಲೆನೇ ತಮ್ಮ ಸರ್ವಸ್ವ ಒಂದು ಆರಿಸ್ಕೊಂಡು ಬಂದಿರ್ತಾರೆ. ಹೌದು 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 ಸರ್. ಅವರಿಗೆ ಇದೊಂದು ಗಿರಣಗಳು ಆದಾಗೆ ಅವರ ಮುಂದಿನ ಜೀವನಕ್ಕೆ ತಮ್ಮ ಅವರನ್ನೇ ಅವಲಂಬಿಸಿದವರು ಅಂತ ಕುಟುಂಬಕ್ಕೆ ಆಸಕ್ತಿ ಇರಬಹುದು ಕೆಲಸ. ಸರಿ ಸರಿ, ಧನ್ಯವಾದ. ನಿಮ್ಮ ಅಭಿಪ್ರಾಯ ಅರ್ಥ ಆಯಿತು. ಈ ಕ್ಲಿಪ್ಪಿಂಗ್ ಬಹುಶಃ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಎಲ್ಲೆಲ್ಲಿ ಯಕ್ಷಗಾನ ಕಲಾವಿದರು ಅವರಿಗೆಲ್ಲ ಇದು ಮೊಬೈಲಲ್ಲಿ ಹೋಗಿರುತ್ತೆ. ಬಹುಶಃ ಅದನ್ನು ನೋಡಿ ತುಂಬ ಜನರಿಗೆ ಶಾಕ್ ಆಗಿರ್ತದೆ. ಮಿತ್ರೊಬ್ಬರು ಅಮೆರಿಕದಿಂದ ಕರೆ ಮಾಡಿದ್ದಾರೆ. ಓಕೆ, ನಿಮಗೆ ಈ ವಿಷಯದ ಬಗ್ಗೆ ಹೇಗಾಯ್ತು ಏನಾಯ್ತು ಅಂದ್ರೆ ಸ್ವಲ್ಪ ಆ ಕಲಾವಿದರ ಬಗ್ಗೆ ಗೊತ್ತಿತ್ತು. ಹೌದು ಖಂಡಿತ, ಅವರು ಸಹ ಮಾತಾಡಿದ್ದಾರೆ ವಿಚಾರ. ಬಹುಶಃ ಅವರು ವಿದೇಶಗಳು ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿರಬಹುದೇನೋ. ಹೌದು, ಅದನ್ನು ಹೇಳಲಿಕ್ಕೆ ಅಂದ್ರೆ ಬೇರೆ ಬೇರೆ ತಂಡಗಳಲ್ಲಿ ಹೋಗ್ತಾ ಇದ್ರು ಅವರು, ಬೇರೆ ಬೇರೆ ತಂಡಗಳಲ್ಲಿ ಪಾತ್ರ ಮಾಡ್ತಾ ಇದ್ರು. ಇತ್ತೀಚೆಗೊಂದು 5-6 ವರ್ಷದಿಂದ ಅವರು ಮೇಳವನ್ನು ಬಿಟ್ಟ ಮೇಲೆ ಬೇರೆ ಬೇರೆ ತಂಡಗಳಲ್ಲಿ ಅತಿಥಿ ಕಲಾವಿದರಾಗಿ ಹೋಗಿ ಪಾತ್ರಗಳನ್ನು ಮಾಡಿದ್ದಾರೆ. ಅಂತೂ ದೇಶದಾದ್ಯಂತ ತುಂಬಾ ಕಡೆಗೆ ಹೋದದ್ದು ನನಗೂ ಗೊತ್ತಿದೆ, ವಿದೇಶದ್ದು ಅಷ್ಟು ನನಗೆ ಗೊತ್ತಿಲ್ಲ. ಬಹುಶಃ ಸಕಲೇಶ್ಪುರದಲ್ಲಿ ಅಥವಾ ಆ ಭಾಗದಲ್ಲಿ ನೋಡಿದವರು ಹೇಳಿರ್ಬೋದು. ಈಗ ಬಹುಶಃ ಅಥವಾ ವಿಡಿಯೋ ಖಂಡಿತ ನೋಡುವಾಗಲೇ ಬೇಸರ ಆಗೇ ಆಗುತ್ತೆ, ಎಲ್ಲರಿಗೂ ಬೇಸರ ಆಗುತ್ತೆ. ನಾವು ಮಂಡೆಚ್ಚರ್ ಅಂತ ಒಂದು ಕಲಾವಿದರನ್ನು ಕಳ್ಕೊಳ್ಳುವ, ಅವರು ಭಾಗವತರು, ಹಿರಿಯ ಭಾಗವತರವರು. ಅವರು ರಂಗದಲ್ಲಿ ಕುಳಿತುಕೊಂಡು ಅವರ ಕೈಯಿಂದ ಜಾಗಟೆಯನ್ನು ಅವರ ನಂತರದ ಪದ್ಯ ಹೇಳುವವರಿಗೆ ಹಸ್ತಾಂತರಿಸಿ ಅಲ್ಲೇ ಕುಸಿದು ಬಿದ್ದವರು. ಅಂಥ ಒಂದು ಸನ್ನಿವೇಶವನ್ನು ಪ್ರೇಕ್ಷಕರು ಕಂಡದ್ದು. ಆವಾಗ ನಾವು ಪ್ರೇಕ್ಷಕರಾಗಿ ಕಂಡದ್ದು ನಾವು ಅದನ್ನೆಲ್ಲ. ಹಾಗೆ ನಾವು ಕೇಳಿದ್ದೇವೆ, ಶ್ರೀಯಾರ ಮಂಜುನಾಯಕರು ಒಳ್ಳೆಯ ಕಲಾವಿದರು, ಅವರು ಹಾಗೆ ರಂಗದಲ್ಲಿ ನಿರ್ಗಮಿಸಿದವರು ಅವರೆಲ್ಲ. ಇವತ್ತಿನ ನಮ್ಮ ಶಾಂತಾರಾಮ ಕೊಡುವರ ಲೇಖನದಲ್ಲಿ ಇದ್ದಾಗೆ ಯೋಧರು ಯುದ್ಧದಲ್ಲಿ ಸಾಯುವಾಗ ನಿಜವಾಗಿ ಅವರಿಗೆ ಸ್ವರ್ಗ ಪ್ರಾಪ್ತ ಆಗ್ತದೆ. ಹೆಚ್ಚಿನ ಅಂಶ ಈ ಕಲಾವಿದರಿಗೆ ಸ್ವರ್ಗದಲ್ಲಿ ಒಂದು ಸ್ಥಾನ ಭದ್ರವಾಗಿದೆ ಅನ್ನೋದಕ್ಕೆ ಯಾವ ಸಂಶಯವೇ ಇಲ್ಲ. ಯಾಕೆಂದ್ರೆ ಅವರು ನಾವು ಪ್ರೀತಿಸಿದಂತಹ ಕಲೆಯ ಒಳಗೆ ಹೋಗಿ ಆ ಮೂಲಕ ಅದು ಕೂಡ ಇಷ್ಟಪಟ್ಟಂತ ಪಾತ್ರಗಳಲ್ಲೇ ಮಾಡ್ತಾ ಇದ್ರು. ಅವರು ಈ ಗಂಗಯ್ಯ ಶೆಟ್ಟಿ, ಗೇರುಗಟ್ಟೆ ಗಂಗಯ್ಯ ಶೆಟ್ಟಿ ಅವರ ಅರುಣಾಸುರನ ಪಾತ್ರಕ್ಕೆ ಭಾರಿ ಮೆಚ್ಚುಗೆ ಇದ್ದಂಥ ಪಾತ್ರ ಕಟೀಲು ಕ್ಷೇತ್ರ ಮೇಲೆ. ಆ ಪಾತ್ರವನ್ನು ಮಾಡಿ ಆ ದಿವಸ ಆ ಪಾತ್ರದಲ್ಲಿ ವಿಜೃಂಭಿಸಿ ಒಂದು ಕೆಲವಾರು ವರ್ಷಗಳ ಕಾಲ ಅವರು ಅಂಥ ಪಾತ್ರವನ್ನೇ ಮಾಡಲಿಲ್ಲ ಅಂತ ಆ ದಿವಸ ಹೇಳಿಸಿ ಅವರು ನಿರ್ಗಮಿಸಿದವರು. ಲೋಕದಿಂದಲೇ ನಿರ್ಗಮಿಸಿದ್ರು, ಪಾತ್ರದ ಮೂಲಕವೇ ನಿರ್ಗಮಿಸಿದ್ರು. ಅರುಣಾಸುರನಾಗಿ ಹೋದ್ರು ಅವರು, ಗಂಗಯ್ಯ ಶೆಟ್ಟರಾಗಿ ಹೋಗ್ಲಿಲ್ಲ. ಹಾಗೆ ಇವತ್ತು ಸಾಲ್ವನಾಗಿ ಹೋದದ್ದು. ಅಂದ್ರೆ ನಮ್ಮ ಎದುರು ಅವರಿನ್ನು ಸಾಲ್ವನಾಗಿ ನಿರಂತರವಾಗಿ ನಮ್ಮ ಎದುರು ಇರ್ತಾರೆ ಅನ್ನೋದು ಅರ್ಥ. ಅದೇ ನೀವು ಅದು ಹೇಳ್ತಾ ಇದ್ರಿ, ಆ ಗಂಟುಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. 64 ಗಂಟುಗಳು, 64 ಕಟ್ಟು ವೇಷ ಅಂತ ಹೇಳುದು ನಾವು.
ಯಕ್ಷಗಾನದ ವೇಷಗಳನ್ನು ಕಟ್ಟು ವೇಷ ಅಂತ ಹೇಳಿ. ಈ ಕಟ್ಟುಗಳು ನಮ್ಮಲ್ಲಿ ಹೇಗಿರುತ್ತೆ ಅಂದ್ರೆ ನಾಜೂಕುತನ ಇರುತ್ತೆ. ಕಟ್ಟುವುದಂದ್ರೆ ಈ ನಾವು ಬೈಹುಲ್ಲು ಕಟ್ಟಿದಾಗೆ ಕಟ್ಟುವಂಥದ್ದಲ್ಲ, ಇದೊಂದು ನಾಜೂಕುತನ ಇದ್ರಲ್ಲಿ. ಇದನ್ನು ನಾವು ವ್ಯವಸಾಯ ಕಲಾವಿದರಿಗೆ ಇದು ಕಟ್ಟುಗಳು ಅನ್ನೋದು ಕಟ್ಟುಗಳು ಆಗಿರುವುದೇ ಇಲ್ಲ, ಅದು ಬಂಧನ ಅಲ್ವೇ ಅಲ್ಲ. ಅಂದ್ರೆ ಅವರು ಅಷ್ಟು ಅನುಭವವನ್ನು ಪಡ್ಕೊಂಡಿದ್ದಾರೆ, ಇದು ನಮ್ಮ ಅಭ್ಯಾಸ ಆಗಿ ಹೋಗಿರುತ್ತೆ. ಹವ್ಯಾಸಿ ಕಲಾವಿದರಿಗೆ ಒಂದು ಅಪರೂಪದಲ್ಲಿ ವೇಷ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ವ್ಯವಸಾಯ ಕಲಾವಿದರಿಗೆ ಕಷ್ಟ ಆಗುವಂಥದ್ದಲ್ಲ. ಅದರಲ್ಲಿ ಯಾವುದೇ ಒತ್ತಡ ಇರುವುದಿಲ್ಲ. ಒಂದು ಈ ನಮ್ಮ ಸ್ವಲ್ಪ ಈ ಬೇಸಿಗೆ ಕಾಲ ಅಂತ ಬರುತ್ತದೆ, ಈಗ ಜನವರಿ 14ರ ನಂತರ ಬರುವಂತಹ ಸಮಯ, ಸಾಧಾರಣ ಮೇ 24ರವರೆಗೆ ನಮ್ಮ ಯಕ್ಷಗಾನ ನಡೀತಾ ಇರುತ್ತದೆ. ಅದು ತುಂಬ ಬೇಸಿಗೆಯಲ್ಲಿ ಇನ್ನು ಸೆಕೆ ಅಂತ ಹೇಳ್ತೇವಲ್ಲ, ದೇಹದ ಒಳಗಿಂದ ಬೆವರು ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಅವಾಗ ಬೆವರು ಅಲ್ಲಿ ಎಳ್ಕೊಳ್ಳೋದು ಅಂತ ಎಲ್ಲ ವಿಚಾರಗಳು ಬರುವಾಗ ಅಂದ್ರೆ ನಾವೇನು ಹೇಳ್ತೇವೆ, ಅಲ್ಲಿಂದ ಶುರುವಾಗುದು. ಅದು ಈ BP ಅನ್ನೋದುಂಟಲ್ಲ, ಅಲ್ಲಿಂದ ಆರಂಭ ಆಗಲಿಕ್ಕೆ ಆವಾಗ ಅವ್ರು ಏನು ಮಾಡ್ತೇವೆ, ಹಗಲಲ್ಲಿ ಅದಕ್ಕೆ ಬೇಕಾದಂಥ ಏನು ವಿರಾಮ ಅದು ಬೇಕಾಗ್ತದೆ. ಅದನ್ನು ಈಗ ನಾವು ಏನು ನೋಡ್ತಾ ಇದ್ದೇವೆ ಹೇಳಿದ್ರೆ, ಕಲಾವಿದರು ರಾತ್ರಿ ಯಕ್ಷಗಾನದಲ್ಲಿರ್ತಾರೆ, ಹಗಲಲ್ಲಿ ಅವರ ಹೊಟ್ಟೆಗೆ ತುಂಬಿಸಲಿಕ್ಕೆ ಬೇರೆ ಉದ್ಯೋಗವನ್ನು ಹುಡುಕ್ತಾರೆ. ಹಾಗೆ ಎರಡೆರಡು ಕಡೆಯಲ್ಲಿ ಅವರು ತಮ್ಮ ಏನು ವಿಚಾರಗಳನ್ನು ಇಟ್ಟುಕೊಳ್ಳುವಾಗ ಅವರಿಗೆ ಈ ವಿರಾಮ ಅನ್ನೋದು ಸಿಗುವುದಿಲ್ಲ, ಒತ್ತಡ ಬರ್ತದೆ. ಆ ಬಗ್ಗೆ ಚರ್ಚೆ ಮಾಡ್ತೇವೆ, ಇನ್ನಷ್ಟು ಮಾಹಿತಿಗಳನ್ನು ನಾವು ಕೇಳಿ ಪಡೆದುಕೊಳ್ತೇವೆ. ಮತ್ತು ನಿಮ್ಮ ಅಭಿಪ್ರಾಯ ಕೂಡ ಒಂದು ವೇಳೆ ಯಾವ ರೀತಿಯಲ್ಲಿ ಇದೆ ಯಕ್ಷಗಾನ ಕಲಾವಿದರ ಬದುಕು, ಒತ್ತಡ ಮತ್ತು ಇಂಥದ್ದು ಘಟನೆಗಳು ನಂತರ ಮುಂದಕ್ಕೆ ಆಗದ ರೀತಿಯಲ್ಲಿ ಕಲಾವಿದರ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಲಿಕ್ಕೆ ಸಾಧ್ಯ, ಆ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ, ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರೆಡ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದಷ್ಟು ಇಮೋಷನಲ್ ಆಗಿರುವಂಥ ಒಂದು ವಿಚಾರ ಇದು. ರಂಗಸ್ಥಳದಲ್ಲಿಯೇ ತಮ್ಮ ಇಷ್ಟದ ಪಾತ್ರವನ್ನು ಮಾಡ್ತಾ ಏನು ಕಲಾಮಾತೆಯ ಮಡಿಲನ್ನು ಸೇರಿರುವಂತಹ ಚಂದ್ರಹಾಸ್ ಉಡಗೋಡು ಅವರ ಅಂತ್ಯವನ್ನು ತುಂಬ ಜನ ಅವರ ಮೊಬೈಲ್ಗಳಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡುವ ಮೂಲಕ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಶಾಕಿಗೊಳಗಾಗಿದ್ದರು. ತುಂಬ ಯಕ್ಷ ಪ್ರೇಮಿಗಳು ಅಥವಾ ಯಕ್ಷಗಾನ ರಂಗದಲ್ಲಿ ಅವರನ್ನು ಹತ್ತಿರದಿಂದ ನೋಡಿದ್ದವರು ಹೇಗೆ ಇಂಥ ಒಂದು ಮರಣ ಯಕ್ಷಗಾನ ಕಲಾವಿದರಿಗೆ ಆಗ್ತದೆ, ತುಂಬ ಜನ ಇದಕ್ಕೆ ಮಾನಸಿಕ ದೈಹಿಕ ಒತ್ತಡ ಅಂತ ಕೂಡ ಹೇಳ್ತಾರೆ ಅಥವಾ ಜೀವನ ಕ್ರಮ ಅಂತ ಹೇಳ್ತಾಯಿದ್ದಾರೆ. ನಾವು ಆ ಬಗ್ಗೆನೇ ಚರ್ಚೆ ಮಾಡ್ತಿದ್ದೆ. ನಮಗೆ ಸರ್ ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ ಇಂಥ ಘಟನೆಗಳು ನಡೀತದೆ ಅಂತೇಳಿ. ನಿಮಗೆ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಉಂಟು ಅಥವಾ ಇಲ್ಲ ಅದು ಬಹುಶಃ ಅದು ಫಿಕ್ಸ್ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಉಂಟು? ಯಕ್ಷಗಾನ ಕಲೆಯಲ್ಲಿ ನಾವು ಹಿಂದಿನ ಒಂದು ಆಲೋಚನೆಗಳನ್ನು ಮಾಡುವಾಗ ಪರಂಪರೆ ಅಂದರೆ ತುಂಬ ಹಿಂದೆ ಹೋದರೆ ನಮಗೆ ಪ್ರತಿದಿನ ಒಂದೇ ಪ್ರಸಂಗಗಳು ಅಂತ ಇರ್ತಿರಲಿಲ್ಲ, ಪ್ರತಿದಿನ ಪ್ರಸಂಗಗಳ ಬದಲಾವಣೆ ಅಂತ ಇರ್ತಿತ್ತು. ಆವಾಗ ಪಾತ್ರವನ್ನು ನಿರ್ವಹಿಸುವಂಥ ಕಲಾವಿದನಿಗೆ ಏನಾಗ್ತಿತ್ತು ಹೇಳಿದ್ರೆ, ಒಂದು ದಿನ ಪ್ರಸಂಗದ ಆರಂಭದಲ್ಲಿ ಪಾತ್ರ ಬರುವುದು, ಮತ್ತೊಂದು ದಿವಸ ಪ್ರಸಂಗದ ನಡುಭಾಗದಲ್ಲಿ ಪಾತ್ರ ಬರುವುದು, ಮತ್ತೊಂದು ದಿವಸ ಪ್ರಸಂಗದ ಅಂತ್ಯ ಭಾಗದಲ್ಲಿ ಪಾತ್ರ ಬರುವುದು ಅಂತ ಇರ್ತದೆ. ಆದರೆ ಈಗ ಏನಾಗಿದೆ, ಒಂದೇ ಪ್ರಸಂಗ ಹಲವಾರು ದಿನಗಳು ಆಗೋದ್ರಿಂದ ಕೊನೆಯ ಭಾಗದಲ್ಲಿ ಬರುವಂಥ ಕಲಾವಿದನ ಪಾತ್ರ ಅದು ಕೊನೆಯ ಭಾಗದಲ್ಲೇ ಬರುವುದು ಪ್ರತಿದಿನ, ಈಗ ಫಿಕ್ಸ್ ಆಗಿದೆ. ಹಾಗಾದರೆ ಏನಾಗ್ತದೆ ಅಂದರೆ, ಇಲ್ಲಿ ಕಲಾವಿದನು ನಿಜವಾಗಿ ಅವನಿಗೆ ಈ ಪ್ರತಿದಿನ ಅವನಿಗೆ ನಿದ್ದೆಗಳು ಬೇರೆ ಬೇರೆ ಸಮಯದಲ್ಲಿ ಒಂದು ಆಯಾಸ ಪರಿಹಾರ ಮಾಡಲಿಕ್ಕೆ ಸಿಕ್ಕಿದರೆ ಈ ಒತ್ತಡಗಳು ಅವನಿಗೆ ಬರುವುದಿಲ್ಲ. ವೈಜ್ಞಾನಿಕವಾಗಿ ಇದು ಪೂರಕವಾದಂಥದ್ದು ವಿಚಾರ. ಹಿಂದೆ ಪ್ರಸಂಗಗಳು ಬೇರೆ ಬೇರೆ ಇರ್ತಿತ್ತು ಪ್ರತಿದಿನವೂ, ಆವಾಗ ಪಾತ್ರ ಅವನಿಗೆ ಆಯಾಸ ಪರಿಹಾರ ಮಾಡಿಕೊಳ್ಳುವ ಒಂದು ವೇಳೆ ಉಂಟಲ್ಲ, ಸಮಯ, ಅದು ಬೇರೆ ಬೇರೆ ಆಗ್ತಿತ್ತು. ಆವಾಗ ಅವನ ಮೇಲೆ ಒತ್ತಡಗಳು ಬರುವುದಿಲ್ಲ. ಈಗ ನಾವು ವೈಜ್ಞಾನಿಕ ಯಾವುದಾದ್ರೂ ಒಂದು ವೈದ್ಯರ ಹತ್ರ ನೀವು ಮಾತನಾಡಿದ್ರು ಈ ವಿಚಾರ ಬರ್ಬೋದು. ಸಾಧಾರಣವಾಗಿ ಮನುಷ್ಯನಿಗೆ ಒಂದು 3 ಗಂಟೆಯಿಂದ ಒಂದು 5 ಗಂಟೆ 6 ಗಂಟೆವರೆಗೆ ಒಳ್ಳೆಯ ನಿದ್ದೆ ಬರ್ಬೋದು ಸಮಯ. ಪ್ರತಿದಿನವೂ ಅಂಥದೇ ಸಮಯದಲ್ಲಿ ಅವ ವೇಷ ಮಾಡುವಂಥದ್ದು ಇರಬಾರದು. ಅದು ಹಿಂದಿನ ಕಾಲದ ವ್ಯವಸ್ಥೆ ಹಾಗಿತ್ತು. ಅದು ಈಗ ಏನಾಗಿದೆ ಅಂದರೆ, ಅವನದ್ದು ಪಾತ್ರಗಳು ದಿನಾಲೂ ಅದೇ ಪ್ರಸಂಗ,
ದಿನಾಲೂ ಅದೇ ಪಾತ್ರ, ದಿನಾಲೂ ಅದೇ ಸಮಯ. ಹಿಂದೆ ಹಾಗೆಲ್ಲ, ಒಂದು ಕಲಾವಿದನನ್ನು ಬೇರೆ ಬೇರೆ ಸಮಯದಲ್ಲಿ ಉಪಯೋಗ ಮಾಡುತ್ತಿದ್ದರು. ಅಲ್ಲಿ ಪ್ರಧಾನ ನಿರ್ದೇಶಕರು ಭಾಗವತರು ಆ ಕಲಾವಿದನನ್ನು ಒಂದು ದಿವಸ ಮೊದಲ ಭಾಗಕ್ಕೆ, ನಡು ಭಾಗಕ್ಕೆ, ಕೊನೆಯ ಭಾಗಕ್ಕೆ, ಹೀಗೆ ಅವನನ್ನು ಒಂದು ರೊಟೇಷನಲ್ಲಿ ಅದು ಮಾಡಿದ್ರೆ ಒಳ್ಳೇದು ಅಂತ ಹಾಗೆ ಮಾಡಿದರೆ ಈ ಕಲಾವಿದನ ಮೇಲೆ ಬರುವಂಥ ಒತ್ತಡ, ಅವನಿಗೆ ಏನು ಸಮಸ್ಯೆ, ವೈದ್ಯಕೀಯ ಸಮಸ್ಯೆಗಳು ಬರುತ್ತೆ, ಅದರಲ್ಲಿ 50% ಕಡಿಮೆ ಆಗುವುದು. ಆ ರಾತ್ರಿ ನಿದ್ದೆ ಬಿಡುವುದೇ ಒಂದು ಲೆಕ್ಕದಲ್ಲಿ ದೊಡ್ಡ ವಿಚಾರ. ಅದು ಆ ನಿದ್ದೆ ಬಿಡುವುದನ್ನು ನಾವು ಆಚೆ ಈಚೆಗೆ ವ್ಯವಸ್ಥೆ ಮಾಡಿಕೊಂಡ್ರೆ ಇದರಲ್ಲಿ ತುಂಬ ವೈದ್ಯಕೀಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಇದು ಒಂದಾದರೆ, ಮತ್ತೊಂದು ರೀತಿಯಲ್ಲಿ ಒಬ್ಬರು ವೀಕ್ಷಕರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಲೈನಲ್ಲಿ ಇದ್ದಾರೆ ಅಂತ. ಅದಕ್ಕಿಂತ ಮೊದಲು ನಮ್ಮೊಂದಿಗೆ ಮಾತಾಡಲಿಕ್ಕೆ ಸತೀಶ್ ಪಟ್ಲ ಅವರಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮ್ಮೊಂದಿಗೆ ಮಾತಾಡಲಿಕ್ಕೆ ಒಪ್ಪಿಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ನೀವು ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡಿದ್ದೇವೆ, ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೇವೆ ಸರ್. ಈ ಒಟ್ಟು ಘಟನೆಯ ಬಗ್ಗೆ, ಚಂದ್ರಹಾಸ ಹುಡಗೋಡವರ ಏನು ರಂಗಸ್ಥಳದಲ್ಲಿ ಅಂತ್ಯ ಆದಂಥ ಘಟನೆ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ನಮಗೆ ತುಂಬಾ ಒಂದು ರೀತಿಯಲ್ಲಿ ತುಂಬಾ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಯೋಧರಿಗೆ ರಣಭೂಮಿಯಲ್ಲಿ ಮರಣ, ಕಲಾವಿದರಿಗೆ ರಂಗಸ್ಥಳದಲ್ಲಿ ಮರಣ ಎಂಬುದು ಅದೊಂದು ತುಂಬಾ ಸಂತೋಷ ಪಡಬೇಕಾದಂತಹ ವಿಚಾರ ಒಂದು ರೀತಿಯಲ್ಲಿ ಹೇಳಿದ್ರೆ. ಆದ್ರೆ ಎರಡನೇ ಕಲಾವಿದನ ಪರಿಸ್ಥಿತಿಯನ್ನು ನೋಡಿ ಹೇಳುತ್ತಿದ್ರೆ ಇದು ದೊಡ್ಡ ದುರಂತ ಅಂತ ಹೇಳಿದ್ರು ತಪ್ಪಾಗಿಲ್ಲ. ಅಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಎಷ್ಟೋ ಬೆಳೆಯಬೇಕಾದ ಕಲಾವಿದರು, ತುಂಬಾ ನಾವು ಅವರ ವೇಷವನ್ನು ನೋಡಿ ನಾವು ಪಬ್ಲಿಕ್ ಎಲ್ಲ ನಾವು ಸಂತೋಷ ಪಡ್ಬೇಕಾದಂತಹ ವಿಚಾರ ಇದ್ರೂ ಕೂಡ ಇಷ್ಟು ಬೇಗನೆ ಅವರನ್ನು ಕರ್ಕೊಂಡದ್ದು ತುಂಬಾ ನೋವಿನ ಒಂದು ಸಂಗತಿ. ಕಲಾವಿದರ ಪರ್ಸನಲ್ ವಿಷಯ ನೋಡುವಾಗ ರಂಗಸ್ಥಳದಲ್ಲಿ ಮರಣ ಎಂಬುದೊಂದು ಸೌಭಾಗ್ಯ. ಅದು ಯಾರಿಗೋಸ್ಕರ ನಾವು ಯಾವ್ದ್ರಲ್ಲಿ ವೃತ್ತಿ ಮಾಡ್ತೇವೆ ಅದರಲ್ಲಿ ಒಂದು ಮರಣ ಬರುವುದು ಅದೊಂದು ಪುಣ್ಯವಂತ ಕುಟುಂಬದಿಂದ ಬಂದವರು ಅಂತ ಹೇಳಿ ನಾವು ಹೇಳ್ಬೋದು ಈ ಮಟ್ಟಿಗೆ ನೋಡಿದ್ರೆ. 52ನೇ ವಯಸ್ಸು ಮಾತ್ರ ತುಂಬಾ ಚಿಕ್ಕದು ಅಂತ ಅನಿಸ್ತಾ ಉಂಟು. ಹೌದು, ತುಂಬಾ ಅದೇ ನಾವು ಬೇಗ ಕಳ್ಕೊಂಡದ್ದು ನಾವು ತುಂಬಾ ಒಂದು ನೋವು ಪಡಬೇಕಾದಂತ ವಿಚಾರ. ನಾವು ಅವರನ್ನು ಅಂದ್ರೆ ಕೆಲವು ಕಲಾವಿದರನ್ನು ನಾವು ನೋಡಿದ್ದೇವೆ, ಗೀರುಕಟ್ಟಿ ಗಂಗೇಶ್ ಶೆಟ್ಟಿ ಆಗಲಿ, ಮತ್ತೆ ಅದೇ ಹುಡುಗೋಡು ಚಂದ್ರಹಾಸ, ತುಂಬಾ ಜನ ಕಲಾವಿದರು ರಂಗಸ್ಥಳದಲ್ಲಿ ಮರಣ ಹೊಂದಿದ್ದು ಇತ್ತೀಚೆಗೆ ನಾವು ಯೋಚನೆ ಮಾಡಿದ್ರು ಕೂಡ. ಸರ್, ಒತ್ತಡದ ಜೀವನ ಶೈಲಿ ಅಂತ ನಮ್ಗೆ ಅನಿಸ್ತದ ಇದೆಲ್ಲ ನೋಡುವಾಗ, ಅಥವಾ ಬೇರೆ? ಅದು ಹೇಳ್ಬೋದು ಖಂಡಿತವಾಗಿ. ಈಗಿನ ಈ ಟೆನ್ಷನ್ ಯುಗದಲ್ಲಿ ಮೊದಲಾದ್ರೆ ಕಲಾವಿದರಿಗೆ ಯಕ್ಷಗಾನವೇ ಒಂದು ಪ್ರಪಂಚ, ಅದೇ ಒಂದು ಪ್ರಪಂಚ ಆಗಿತ್ತು, ಅದೇ ಸರ್ವಸ್ವವಾಗಿತ್ತು. ಈಗಿನ ಕಲಾವಿದರು ಎಲ್ಲವನ್ನು ಆರಿಸಿಕೊಡ್ತಾರೆ ಅದರಲ್ಲಿ. ಅದು ಕೂಡ ಒಂದು ಕಾರಣ ಆಗಿರ್ಲಿಕ್ಕಿಲ್ಲ ಅಂತ ನಾವು ಹೇಳಿಕ್ಕೆ ಆಗಲ್ಲ. ಅಂದ್ರೆ ಯಾವ ರೀತಿ ಹೇಳಿದ್ರು ನಾವು ಅವರನ್ನು ಕಳ್ಕೊಂಡದ್ದು ಈಗಿನ ಮಟ್ಟಿಗೆ ನಾವು ನೋಡಿದ್ರೆ. ಏನಾದರೂ ಯಕ್ಷಗಾನ ಕಲಾವಿದರಿಗೆ ಏನಾದರೂ ಸಲಹೆ ಅಥವಾ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿ? ನಾವು ಅದನ್ನೇ ನಾವು ಎಲ್ಲ ಒಂದು ಯೋಚನೆ ಮಾಡಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ, ಕಲಾವಿದರು ಒಂದು ರೀತಿಯಲ್ಲಿ ಒಂದಾಗಬೇಕು. ನಮ್ಮ ಒಂದು ಸಂಘಟನೆ ಅಂದ್ರೆ ಕಲಾವಿದರಿಗೋಸ್ಕರ ನಾವು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಅಥವಾ ಯಾವುದಕ್ಕೂ ಅನ್ಯಾಯ ಮಾಡ್ಲಿಕ್ಕೆ ಎಂಬ ವಿಚಾರಕ್ಕಲ್ಲ. ಇದಕ್ಕೋಸ್ಕರ ಅದೊಂದು ಭದ್ರತೆಯ ನೆಪದಲ್ಲಾದ್ರೂ ನಾವೆಲ್ಲರೂ ಒಂದು ಒಟ್ಟಾಗಬೇಕು. ಕಲಾವಿದರಿಗೆ ಸಂಘಟನೆ ಒಂದು ಕೊರತೆ ಇದೆ. ಯಾವುದೋ ಸಂಸ್ಥೆಗಳು ಈಗ ಅವರು ಹುಡುಗರು ಮೃತಪಟ್ಟರು, ಆದ್ರೆ ಎಲ್ಲ ಅವರ ಫ್ಯಾಮಿಲಿಯನ್ನು ತಬ್ಬಲಿಯಾಗಿಸಿದ್ರು ಅಂತ ಈ ಮೂಲಕ ನಾನು ಹೇಳೋಣವೇ? ಹೇಗೆ ಹೇಳಿ. ಆದ್ರೆ ಅವರನ್ನೇ ನಂಬಿಕೊಂಡು ಬದುಕುವಂತಹ ಜೀವಿಗಳಿಗೆ ಏನು ಮುಂದೆ ಏನು ಗತಿ? ಹಾಗಾದ್ರೆ ಕಲಾವಿದರು ಅದನ್ನ ವೃತ್ತಿಯಾಗಿ ಸ್ವೀಕರಿಸಲಿಕ್ಕೆ ಈಗಿನ ಯುವ ಜನರೇಷನ್ ಹೇಗೆ ಮುಂದೆ ಬಂದಿದ್ರು? ನಾವು ತುಂಬಾ ಯೋಚನೆ ಮಾಡ್ಬೇಕಾದಂತಹ ವಿಚಾರ. ನಾವೆಲ್ಲ ಇದಕ್ಕೊಂದು ಸಂಘಟಿತರಾಗಬೇಕು, ಏನಾದ್ರೂ ಒಂದು ದಾರಿಯನ್ನು ಹುಡುಕಬೇಕು. ಹೌದು. ಏನಾದರೂ ಸರ್, ಸದಾಶಿವ ಶೆಟ್ಟಿಗಾರ್ ಅವರು ನಮಗೆ ಒಂದು ಸಲಹೆ ಕೊಡ್ತಾ ಇದ್ದು ಸಮಯದ ಬದಲಾವಣೆ ಬಗ್ಗೆ, ನೀವು ಅದೊಂದು ಪಾತ್ರಗಳೆಲ್ಲ ಒಂದೇ ಪ್ರಸಂಗವನ್ನು ದಿನಂಪ್ರತಿ ಮಾಡೋದ್ರಿಂದ ಒಂದೇ ಕಲಾವಿದನಿಗೆ ಅದೇ ಸಮಯದಲ್ಲಿ ಬರುವಂಥ ವಿಚಾರ ರಂಗಸ್ಥಳಕ್ಕೆ ಬರುವಾಗ ಅವನು ಅದೇ ಸಮಯದಲ್ಲಿ ಅವನಿಗೆ ಏನಾಗ್ತದೆ, ಅದನ್ನು ನಾವು ವೈದ್ಯಕೀಯ ರೀತಿಯಲ್ಲಿ ನೋಡುವಾಗ ಅವನಿಗೆ ಅದೇ ಸಮಯದಲ್ಲಿ ಆ ನಿದ್ದೆ ಬಿಡುವಂಥ ಹೊತ್ತು ಪ್ರತಿದಿನ ಬಂದರೆ ಅವನ ಆರೋಗ್ಯದ ಮೇಲೆ ಒಂದು ಒತ್ತಡ ಬರ್ತದೆ. ಅದನ್ನು ನಾವು ಈ ಹಿಂದಿನ ಕಾಲದಲ್ಲಿ ಆದಾಗೆ ಬೇರೆ ಬೇರೆ ದಿನ ಬೇರೆ ಬೇರೆ ಪ್ರಸಂಗಗಳು ಬರಬೇಕು, ಅಥವಾ ಕಲಾವಿದರನ್ನು ಒಂದು ದಿವಸ ಅವನಿಗೆ ಈ ಪಾತ್ರ, ಮತ್ತೊಂದು ದಿವಸ ಈ ಪಾತ್ರ, ಒಂದೇ ಪ್ರಸಂಗ ಆದರೂ ಪಾತ್ರಗಳನ್ನು ಬದಲಾವಣೆ ಮಾಡಿಕೊಡುವಂಥ ವಿಚಾರ ಬರುವಾಗ ಹಾಗೆ ಮಾಡಬಹುದು. ಆದರೆ ಅದಕ್ಕೆ ಮುಖ್ಯವಾಗಿ ಕಲಾವಿದರು ಖಂಡಿತವಾಗಿ ಒಪ್ಕೋತಾರೆ. ಹೌದು, ಕಲಾವಿದರು ಒಪ್ಕೊಳ್ಳುವುದರಲ್ಲಿ ಎರಡು ಮಾತೇ ಇಲ್ಲ. ನೀವು ಕ್ಷೇತ್ರಕ್ಕೆ ಸಂಬಂಧಪಟ್ಟವರನ್ನು ಅಥವಾ ಮೇಳದ ಯಜಮಾನರುಗಳನ್ನು ಏನ್ ಮಾಡ್ತೀರಿ ನೀವು, ಅಥವಾ ಅವರನ್ನು ಒಂದು ಪ್ರಶ್ನೆ ಅಂದ್ರೆ ಕಲಾವಿದರ ಹೊಟ್ಟೆಪಾಡಿಗೆ ಏನು ಎರಡನೇ ದಿವಸ ತೆಗೆದಿತ್ತು, ಇದು ಎಲ್ಲವನ್ನು ನೋಡ್ಬೇಕಾಗುತ್ತೆ. ಹೌದು, ಅದನ್ನೆಲ್ಲ ನಾವು ದಿವಸ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಹೋಗಿ ಮರು ದಿವಸದ ಹೊಟ್ಟೆಪಾಡಿಗೆ ಏನು ಅಂತೇಳಿ ಮೇಲೆ ನೋಡುವಂತ ಪರಿಸ್ಥಿತಿ ಇದೆ. ಮರು ದಿವಸ ರಜೆ ಆದ್ರೆ ಅದನ್ನೇ ನಾವು ಮಾತಾಡ್ತಾ ಇದ್ದೇವೆ ಆಗದಿಂದ. ಅವನು ಯಕ್ಷಗಾನ ಮಾತ್ರ ಅಲ್ಲ, ಬೇರೆ ಉದ್ಯೋಗಕ್ಕೆ ಹಗಲಿನ ಹೊತ್ತು ಉದ್ಯೋಗಕ್ಕೆ ಒಟ್ಟಿಗೆ ನಿಂತು
ನಾವು ಯಾವುದೇ ಒಂದು ನಮ್ಮ ಸ್ಥಾನಮಾನವನ್ನು ನೋಡದೆ ಎಲ್ಲರೂ ಕಲಾವಿದರ ಒಂದು ಸ್ಥಿತಿಗತಿಗಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ್ರೆ ಒಳಿತು ಎಂಬುದು ನನ್ನ ಭಾವನೆ. ಹೌದು ಹೌದು ಸರ್, ಇನ್ನೊಮ್ಮೆ ಕೆಲವರು ಒತ್ತಡದ ಜೀವನ ಅಂತ ಹೇಳುವಾಗ ಸಾಕಷ್ಟು ಬಾರಿ ಅದನ್ನು ತಪ್ಪಿಸ್ಲಿಕ್ಕೆ ಏನಾದರೂ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಾರೆ ಅಥವಾ ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಏನಾದರೂ ಆ ಬಗ್ಗೆ ಏನಾದರೂ ಕಿವಿ ಮಾತು ಹೇಳ್ಬೋದಾ ಸರ್? ಅನ್ನೋದು ಸಾಧ್ಯ ಉಂಟು? ಅದು ಖಂಡಿತವಾಗಿ ಮಾಡಬಾರ್ದು ದುಶ್ಚಟಗಳೇ. ಆದ್ರೆ ಅದನ್ನು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಮೊದಲು ಒತ್ತಡದ ಜೀವನ ಇರಲಿಲ್ಲ, ಅದೇ ನಾನು ಹಾಗೆ ಹೇಳಿದೆಲ್ಲ, ಯಕ್ಷಗಾನವೇ ಪ್ರಪಂಚ ಆಗಿತ್ತು. ಆವಾಗ್ಲೂ ಕುಡಿತ ದುಶ್ಚಟಗಳು ಆವಾಗ್ಲೂ ಇತ್ತು. ಈಗ ಅವರಿಗೆ ಯಕ್ಷಗಾನ ಬಿಟ್ಟು ಬೇರೆ ಪ್ರಪಂಚ ಇರಲಿಲ್ಲ. ಯಕ್ಷಗಾನ ಆಯ್ತು, ಮರು ದಿವಸ ಬೆಳಿಗ್ಗೆ ಹೋದ್ರು, ಅವರು ಏನಾದ್ರು ಸ್ವಲ್ಪ ತೆಕೊಂಡು ಮಲಗಿದ್ರು, ಅದಕ್ಕೆ ಸಪೋರ್ಟ್ ಎಂಬುದಾಗಿ ಅಲ್ಲ. ಆದ್ರೆ ಈಗ ಆ ನಿಟ್ಟಿನಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಆಗಿದೆ. ಯಕ್ಷಗಾನದ ಕಲಾವಿದರ ಸಂಸ್ಕಾರದ ಜೀವನದಲ್ಲಿ ತುಂಬಾ ಏರುಪೇರುಗಳಾಗಿದೆ. ತುಂಬಾ ಜನ ವಿದ್ಯಾವಂತರು ಬಂದಿದ್ದಾರೆ. ಮತ್ತೆ ಒತ್ತಡ ಅಂತ ಹೇಳಿದ್ರೆ ಹಗಲು ದುಡಿತಾರೆ, ರಾತ್ರಿ ದುಡಿತಾರೆ, ಇದು ಒತ್ತಡಗಳು. ಇದಕ್ಕೋಸ್ಕರ ಅವರು ಕೆಲವು ಸಲ ಈ ಬಿ ಕಾಂಪ್ಲೆಕ್ಸ್ ಇಂದ ಹಿಡಿದು ಅಥವಾ ನಮ್ಮ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಹೇಳಿದಾಗೆ ಕೆಲವು ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾರೆ. ಹೀಗೆಲ್ಲ ಅದು ಜೀವನದ ಆರೋಗ್ಯದಲ್ಲಿ ಏರುಪೇರಾಗ್ಲಿಕ್ಕೆ ಸಾಧ್ಯತೆ ಇದೆ. ಸರ್, ಹಾಗಾದ್ರೆ ಒಂದೇ ಅಂದ್ರೆ ಯಕ್ಷಗಾನಕ್ಕೆ ಮಾತ್ರ ಕೆಲಸ ಮಾಡ್ತಾ ಬೇರೆ ಉದ್ಯೋಗ ಮಾಡದೆ ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸ್ತಾ ನಮ್ಗೆ, ಅಥವಾ ಇಲ್ಲ ಕೆಲವರಿಗೆ ಅನಿವಾರ್ಯತೆ ಇದೆ ಎರಡೆರಡು ಕಡೆ ಮಾಡಲೇಬೇಕು? ಇಲ್ವೇ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹೇಗೆ ಅದು ಸಾಧ್ಯ ಹೇಳಿ? ಒಂದು ಯಕ್ಷಗಾನದ ಒಂದು ಮೇಳದ ಕಲಾವಿದನಿಗೆ ಅವರಿಗೆ ಆ ಯಕ್ಷಗಾನದ ಮೇಳದಿಂದ ಬರುವಂತಹ ಸಂಬಳದಲ್ಲಿ ಅವನ ಒಂದು ಹೊತ್ತಿನ ಜೀವನ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೋಗಿತ್ತು? ಅಂದ್ರೆ ಭದ್ರತೆ ಯಾವ ಎಕ್ಸಾಂಪಲ್ ಬೇಕಾದ್ರೂ ತಗೊಳ್ಳಿ. ಭದ್ರತೆಯ ಸಮಸ್ಯೆ ಇದೆ. ದುಡಿಯುವಂತ ಒಬ್ಬ ವ್ಯಕ್ತಿಯ ಅವನ ಒಂದು ಸಂಬಳದ ದೃಷ್ಟಿಕೋನವನ್ನು ಇರಿಸಿ ನೀವು ಮಾತಾಡುತ್ತೆ, ಅದನ್ನ ಎನ್ಕ್ವೈರಿ ಮಾಡಿ ಮಾತಾಡುತ್ತಿತ್ತು. ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಅವರು ಅಪರಾಧಿಗಳಾಗ್ತಾರೆ. ಈಗ ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೋಗ್ತಾರೆ ಅವರು ಅಪರಾಧಿಗಳಾಗ್ತಾರೆ. ಏನ್ ಮಾಡೋಣ? ಏನ್ ಮಾಡ್ಲಿಕ್ಕೂ ಗೊತ್ತಿಲ್ಲಲ್ಲ. ಹಾಗಾದ್ರೆ ಕಲಾವಿದರ ಬಗ್ಗೆ ಚಿಂತಿಸುವವರು ಯಾರು ಎಂಬ ಪ್ರಶ್ನಾರ್ಥಕವಾಗಿ ಉಳಿದಿತ್ತಲ್ಲ. ಒಬ್ಬ ಕಲಾವಿದನ ಬಗ್ಗೆ ನಾವು ಸ್ಥಿತಿಗತಿಗಳ ಬಗ್ಗೆ ಬಡತನದ ಬಗ್ಗೆ ಮಾತಾಡಿದ್ರೆ ಅವರೇ ಅಪರಾಧಿಗಳಾದ್ರೆ ಅದನ್ನು ಹೇಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ? ಇದು ಎಲ್ಲರೂ ತಮ್ಮ ಸ್ಥಾನಮಾನಗಳನ್ನು ಮರೆತು ನಾವೆಲ್ಲರೂ ಕಲಾವಿದರ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಕಲಾವಿದರು ನಮ್ಗೆ ಉಳಿಬೇಕು ಎಂಬ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡದಿದ್ರೆ ಕೇವಲ ನಮ್ಮ ಪ್ರತಿಷ್ಠೆ ನಮ್ಮದು ಸ್ಥಾನಮಾನ ಅಂತೇಳಿ ನಾವು ಗ್ರಹಿಸಿಕೊಂಡು ಹೋದ್ರೆ ಹೇಗೆ ಸಾಧ್ಯ ಇದೆ ಹೇಳಿ? ಸೊ ನಾವು ಹಾಗೆ ಆದ್ರೆ ಬಹುಶಃ ಒಳ್ಳೊಳ್ಳೆ ಕಲಾವಿದರನ್ನು ಹೀಗೆ ಕಳ್ಕೊಳ್ಬೇಕಾದ ಅನಿವಾರ್ಯತೆ. ಒಳ್ಳೊಳ್ಳೆ ಕಲಾವಿದರನ್ನು ಉಳಿಸ್ಲಿಕ್ಕೂ ಸಾಧ್ಯ, ಒಳ್ಳೊಳ್ಳೆ ಕಲಾವಿದರು ಯಕ್ಷಗಾನಕ್ಕೆ ಬರ್ಲಿಕ್ಕೂ ಸಾಧ್ಯ. ಎಲ್ಲರೂ ಅದನ್ನು ಆಸ್ವಾದಿಸಿ ಬರ್ತಾರೆ. ಯಕ್ಷಗಾನ ಕಲೆ ಎಂಬುದು ಅದು ಶ್ರೀಮಂತ ಕಲೆ, ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಕರಾವಳಿಯ ಜನತೆಯಿಂದ ಹಿಡಿದು ನಾವು ವಿಶ್ವದಾದ್ಯಂತ ನಾವು ತಿರುಗಿದವರು ಹೆಚ್ಚಾಗಿ ಎಲ್ಲರೂ ಯಾರು ಯಕ್ಷಗಾನವನ್ನು ನೋಡ್ತಾರೋ ಒಮ್ಮೆ ನೋಡಿದವು ಮತ್ತೆ ಯಕ್ಷಗಾನವನ್ನು ಬಿಡಲ್ಲ. ಅಷ್ಟು ಯಕ್ಷಗಾನವನ್ನು ಪ್ರೀತಿಸ್ತಾರೆ. ಆದ್ರೆ ಹೇಗೆ ಅದನ್ನು ಬರಲಿ, ಅದನ್ನು ಹೇಗೆ ಸ್ವೀಕರಿಸಲಿ ಹೇಳಿ? ನಾವು ಹೊರಗಡೆ ನಿಂತು ಮಾತಾಡಿದ್ರೆ ಎಲ್ರಿಗೂ ಸುಲಭ. ಎಲ್ಲ ವಿದ್ವಾಂಸಗಳು ಹಾಗೆ ಮಾತಾಡ್ತಾರೆ, ಅದನ್ನು ಹಾಗೆ ಮಾಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ತಪ್ಪು, ಅಥವಾ ಅದು ಮಾಡಿದ್ರೆ ಒಳ್ಳೇದು, ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಒಳಗಿನ ಕಲಾವಿದರ ಸ್ಥಿತಿಗತಿಗಳನ್ನು ಯಾರು ಯೋಚನೆ ಮಾಡ್ತಾರೆ? ಎಷ್ಟು ಜನ ಮಾಡಿದ್ರು ಅದರಲ್ಲಿ, ಎಷ್ಟು ಜನ ಏನು ಮಾಡಿಕೊಟ್ರು? ಈಗ ಎಷ್ಟೋ ಸಂಸ್ಥೆಗಳಿವೆ ಕಲಾವಿದರಿಗೋಸ್ಕರ ಏನು ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟು ಸೇರಿ ಮಾಡೋಣ, ಅದರ ಬಗ್ಗೆ ಚಿಂತನೆ ನಡೆಸೋಣ, ಅದನ್ನ ಹೇಗೆ ಮಾಡ್ಬೇಕು ಹಾಗೆ ಮಾಡುವ. ಈಗ ಇದರಿಂದಾದ್ರೂ ಕೆಲವು ಜನ ಪಾಠಗಳು ನೋಡಿ ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಈಗ ಅವರು ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿ ಹೋದ್ರು ಅಂತ ನಾನು ಕೇಳಿದ್ದೀನಿ. ಹುಡುಗರು ಚಂದ್ರ ಎಷ್ಟು ಜನ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರು. ಮೊನ್ನೆ ಆಯ್ತು ಸರ್, ಕುಂದಾಪುರದಲ್ಲಿ ಕೂಡ ಮೊನ್ನೆ ಇತ್ತೀಚೆಗೆ ಆಯ್ತು. ಮೊನ್ನೆ ಎರಡು ಕಲಾವಿದರನ್ನು ನಾವು ಕಳ್ಕೊಂಡೇವೆ. ದಿನೇಶ್ ಎನ್ನಬೈಲು ಮತ್ತೆ ಪ್ರಸನ್ನ ಭಾಗವತ ಬಡಗುದಿಟ್ಟಲ್ಲಿ ತುಂಬಾ ಪ್ರಸಿದ್ಧ ಭಾಗವತಲ್ಲಿ 5-6 ತಿಂಗಳು ಮಲಗಿದಲ್ಲಿ ಇದ್ರು ಆಕ್ಸಿಡೆಂಟ್ ಆಗಿ. ಎಷ್ಟು ಜನ ಕಲಾವಿದರು ಹೀಗೆ ಕಲಾವಿದರನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಕಳ್ಕೊಳ್ಳೋದ್ರ ಜೊತೆಗೆ ಅವರ ಭವಿಷ್ಯ, ಅವರ ಕುಟುಂಬದ ಭವಿಷ್ಯದ ಸ್ಥಿತಿ ಏನು? ಒಂದು ಕ್ಷಣ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ರಂಗಸ್ಥಳದಲ್ಲಿ ಎಷ್ಟು ಸಂತೋಷ ಪಡ್ತೇವೆ. ಅವರು ಹಾಡುವಾಗಲಿ, ಚೆಂಡಮಂತೆ ಬಾರಿಸುವಾಗಲಿ, ಅರ್ಥ ಮಾತಾಡುವಾಗದಿಂದ ಹಿಡಿದು ಕುಣಿಯುವಾಗದಿಂದ ಹಿಡಿದು ಎಷ್ಟು ಸಂತೋಷ ಪಡ್ತೇವೆ. ಆದ್ರೆ ಕಲಾವಿದ ಅಂತ ಸ್ಥಿತಿಗೆ ಮುಟ್ಟುವಾಗ ಅವನ ಭವಿಷ್ಯಕ್ಕೆ ಏನಿದೆ? ಖಂಡಿತ ಏನಾದ್ರೂ ಒಟ್ಟಾಗ್ಲಿಕ್ಕೆ ಒಂದು ದಾರಿ ತಾವೇ ಎಲ್ಲರೂ ಒಟ್ಟು ಸೇರಿ ಚಿಂತಿಸಿದ್ರೆ ಮಾತ್ರ ಇದಕ್ಕೆ ಏನಾದ್ರೂ ಒಂದು ದಾರಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತ ಯಾರೋ ಒಬ್ಬ, ಅದು ಯಾರೇ ಆಗಿರ್ಲಿ, ಯಾರೇ ಒಬ್ಬ ಪ್ರಯತ್ನಿಸಿದ್ರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನೀವು ನಾಯಕತ್ವ ವಹಿಸ್ಕೊಳ್ಬೇಕು, ನಿಮ್ಮ ಮಾತನ್ನೆಲ್ಲರೂ ಕೇಳ್ತಾರೆ. ಇಲ್ಲ, ನಾಯಕತ್ವ ಖಂಡಿತ. ನಾನೊಬ್ಬ ಸಣ್ಣ ಒಂದು ಯಕ್ಷಗಾನದಲ್ಲಿ ಒಬ್ಬ ಸಣ್ಣ ಮಗು. ನಾನು ಖಂಡಿತವಾಗಿಯೂ ಅದನ್ನು ಈ ದೊಡ್ಡ ದೊಡ್ಡ ಕ್ಷೇತ್ರಗಳಿವೆ, ದೊಡ್ಡ ದೊಡ್ಡ ಮೇಳದ ಯಜಮಾನಗಳಿದ್ದಾರೆ, ತುಂಬಾ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಇದ್ದಾರೆ. ಅವರೆಲ್ಲ ಮುಂದೆ ಹೋಗ್ಲಿ, ನಮ್ಮಿಂದ ಏನು ಸಹಾಯ ಬೇಕು ನಾವು ಖಂಡಿತವಾಗಿ ನಾವು ಎದುರು ನಿಂತು ನಾವು ದುಡಿದು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಸರಿ.
ಅದರ ಬಗ್ಗೆ ಎಷ್ಟು ದೊಡ್ಡ ದೊಡ್ಡ ಮನೆತನಗಳಿವೆ. ಯಕ್ಷಗಾನದ ಯಾಜಮಾನಿಕೆಯನ್ನು ವಹಿಸಿಕೊಂಡಂತ ದೊಡ್ಡ ಮನೆತನಗಳಿವೆ. ಮುಂದೆ ಬಂದು ಮಾಡ್ಲಿ, ಕಲಾವಿದರಿಗೋಸ್ಕರ ಮಾಡ್ಲಿ, ಅವರ ಬೆಳೆಯುವುದರ ಜೊತೆಗೆ ಕಲಾವಿದರ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡಿ. ನಾವು ಅದನ್ನು ಕೇಳಿಕೊಳ್ತಾ ಇದ್ದೇನೆ, ನನ್ನ ಕೈ ಮುಗಿದು ಬೇಡ್ತಾ ಇದ್ದೇನೆ. ಇದು ಕಲಾವಿದರ ದೃಷ್ಟಿಯಿಂದ ಆಗ್ಲೇಬೇಕು. ಕಲಾವಿದರ ವಿದ್ಯುತ್ತನ್ನು ಮಾತ್ರ ರಂಗಸ್ಥಳದಲ್ಲಿ ನೋಡುವುದಿಲ್ಲ, ಅವರ ಜೀವನಕ್ಕೆ ಒಂದು ಭದ್ರತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಅಂತ ನಾನು ಈ ನಮ್ಮ ಟಿವಿಯ ವಾಹಿನಿಯ ಮೂಲಕ ಕೂಡ ನಾನು ಕೈ ಮುಗಿದು ಭಿನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸರಿ ಸರ್, ಧನ್ಯವಾದಗಳು ಸರ್ ನಮ್ಮೊಂದಿಗೆ ತಾವು ಮಾತಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ವೀಕ್ಷಕರು, ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದವರು ಸತೀಶ್ ಪಟ್ಲ ಅವರು. ಬಹುಶಃ ಅವರ ಮಾತುಗಳನ್ನು ಕೇಳುವಾಗಲೇ ಒಂದು ಕಡೆಯಲ್ಲಿ ಬೇಸರ, ಮತ್ತೊಂದು ಕಡೆಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಕಾಳಜಿ ಎಲ್ಲ ಎದ್ದು ಕಾಣ್ತಾ ಇದೆ. ಆ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಅವರ ಮಾತುಗಳಲ್ಲಿರುವಂಥ ಅರ್ಥಗಳು ಎಷ್ಟರ ಮಟ್ಟಿಗೆ ಆಯೋಜಕರಿಗೆ ಅಥವಾ ಮೇಳದ ಯಜಮಾನರಿಗೆ ಅಥವಾ ಕಲಾವಿದರಿಗೆ ಹೇಗೆ ಅದನ್ನು ವಿಂಗಡಿಸಿಕೊಂಡು ಅವರು ಅದನ್ನು ಸ್ವೀಕರಿಸಬೇಕು, ಆ ಬಗ್ಗೆ ಕಾರ್ಯಕ್ರಮ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಜನಧ್ವನಿಯಲ್ಲೊಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರೆಡ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚಂದ್ರಹಾಸ್ ಹುಡಗೋಡು ಎನ್ನುವಂತಹ ಖ್ಯಾತ ಯಕ್ಷಗಾನ ಮೇರು ಪ್ರತಿಭೆ ರಂಗಸ್ಥಳದಲ್ಲಿಯೇ ನಿರ್ಗಮನವಾಗಿರುವಂಥ ಈ ಕಾಲಘಟ್ಟದಲ್ಲಿ ಯಕ್ಷಗಾನ ಕಲಾವಿದರ ಬದುಕು, ಒತ್ತಡ ಮತ್ತು ಯಾವ ರೀತಿಯಲ್ಲಿ ಅವರ ಭವಿಷ್ಯವನ್ನು ಸುಧಾರಿಸಬಹುದು ಅಂತೇಳಿ ವಿವಿಧ ಕ್ಷೇತ್ರದ ಗಣ್ಯರು ಮಾತಾಡ್ತಾ ಇದ್ದಾರೆ. ನಮಗೆ ಅದೇ ಮಾತಾಡಲಿಕ್ಕೆ ಸರ್ ಶ್ರೀಯುತ ಸದಾಶಿವ ಶೆಟ್ಟಿಗಾರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಯಾವ ರೀತಿಯಲ್ಲಿ ಅದನ್ನು ತಡಿಬಹುದು ಅಥವಾ ಹೇಗೆ ಅವರಿಗೆ ಒಳ್ಳೆಯ ಬದುಕನ್ನು ಕೊಡಲಿಕ್ಕೆ ಸಾಧ್ಯ ಅಂತ. ಆಯೋಜಕರ ಪ್ರಯತ್ನ ತುಂಬ ದೊಡ್ಡದಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು ಸರ್? ಹೌದು, ನಮ್ಮಲ್ಲಿ ಆಯೋಜಕರು ಹೇಳಿದ್ರೆ ಯಕ್ಷಗಾನಕ್ಕೆ ಕೆಲವು ಕಡೆಯಲ್ಲಿ 10 ಸಮಸ್ತರು ಯಕ್ಷಗಾನ ಆಡಿಸುವುದು, ಹರಕೆ ಯಕ್ಷಗಾನ ಆಡಿಸುವರು, ಕೆಲವು ಕಡೆಯಲ್ಲಿ ಸಂಘ ಸಂಸ್ಥೆಗಳು ಸಹಾಯಾರ್ಥವಾಗಿ ಯಕ್ಷಗಾನವನ್ನು ಏರ್ಪಡಿಸುವುದು, ಈ ರೀತಿಯಾಗಿ ವಿವಿಧ ರೀತಿಯ ಆಯೋಜಕರೆಲ್ಲ ಇರ್ತಾರೆ. ಈ ಆಯೋಜಕರು ಮುಖ್ಯವಾಗಿ ನನ್ನದು ಒಂದು ದೃಷ್ಟಿಯಲ್ಲಿ ನಮ್ಮ ಯಕ್ಷಗಾನ ಕಲಾವಿದರು ಯಾವುದೇ ಸ್ಥಳಕ್ಕೆ ಯಕ್ಷಗಾನ ಪ್ರದರ್ಶನಕ್ಕೆ ಹೋಗುವಾಗ ಅವರು ಹಿಂದಿನ ರಾತ್ರಿ ಇಡೀ ಒಂದು ಕಡೆಯಲ್ಲಿ ಯಕ್ಷಗಾನ ಮಾಡಿ ಬಂದಿರ್ತಾರೆ, ಪ್ರದರ್ಶನ ಮಾಡಿ ನಿದ್ದೆ ಕೆಟ್ಟು ಬಂದಿರ್ತಾರೆ. ಅಲ್ಲಿ ಆಯೋಜಕರು ಏನು ಮಾಡಬೇಕೆಂದ್ರೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕಾದ್ದು ಅವರಿಗೆ ಬಂದ ಕಲಾವಿದರಿಗೆ ವಸತಿ ವ್ಯವಸ್ಥೆ ಸರಿಯಾಗಿರಬೇಕು. ನಾನು ನೋಡಿದ ಪ್ರಕಾರ ಹೆಚ್ಚಿನ ಕಡೆಗಳಲ್ಲಿ ಕಲಾವಿದರಿಗೆ ಒಳ್ಳೆಯ ವಸತಿ ವ್ಯವಸ್ಥೆ, ಶಿಬಿರದ ವ್ಯವಸ್ಥೆ ಸರಿ ಇರುವುದಿಲ್ಲ. ಇದನ್ನು ಸರಿ ಮಾಡಿದರೆ ಆ ಕಲಾವಿದ ಮತ್ತೆ ಏನನ್ನು ಕೇಳೋದಿಲ್ಲ, ಒಳ್ಳೆಯ ಊಟ ಕೊಡಿ ಅಂತ ಕೇಳೋದಿಲ್ಲ, ಇವರಲ್ಲಿ ಒಳ್ಳೆಯ ತಿಂಡಿ ಕೊಡಿ, ಒಳ್ಳೆಯ ಚಹಾ ಕೊಡಿ ಅಂತ ಕೇಳೋದಿಲ್ಲ, ಒಳ್ಳೆಯ ಒಂದು ವಸತಿ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾನೆ. ಅದು ಸರಿಯಾದರೆ ಆ ದಿವಸದ ಪ್ರದರ್ಶನ ಒಳ್ಳೆಯದಾಗ್ತದೆ. ಇದನ್ನು ನಾನು ಎಷ್ಟೋ ಕಡೆಗಳಲ್ಲಿ ನೋಡಿದ್ದೇನೆ. ನಮ್ಮ ಜವಾಬ್ದಾರಿ ಎಲ್ಲಿಯಾದರೂ ಯಕ್ಷಗಾನ ಆದರೆ ನಾವು ಪ್ರಥಮ ಪ್ರಾಶಸ್ತ್ಯ ಕೊಡುವುದು ಅದು ಅವನ ವಸತಿ ವ್ಯವಸ್ಥೆಗೆ. ಅಲ್ಲಿಂದ ಅವನಿಗೆ ನಿಜವಾದ ಉಪಚಾರ ಅಂದರೆ ಅದು. ಎಸ್, ಆ ಬಗ್ಗೆ ವೀಕ್ಷಕರೊಬ್ಬರ ಅಭಿಪ್ರಾಯವನ್ನು ಕೇಳ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ಕಾರ. ಹೇಳಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ? ಹಲೋ, ಇದು ಡಾಕ್ಟರ್ ಮಾತಾಡ್ತೇನೆ, ಡಾಕ್ಟರ್ ಸತೀಶ್ ಭಂಡಾರಿಂದ ಮಾತಾಡ್ತಾ ಇದ್ದೇನೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಹೇಳಿ ಸರ್, ಹೇಳಿ ಸರ್. ಥ್ಯಾಂಕ್ ಯು. ಹಲೋ, ಹಾ ಹೇಳಿ, ಕೇಳಿಸ್ತಾ ಉಂಟು ಸರ್, ಹೇಳಿ. ಇದು ಈಗ ಯಕ್ಷಗಾನದಲ್ಲಿ ರಂಗಸ್ಥಳದಲ್ಲಿ ಕೆಲವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿ ಕೆಲವರಿಗೆ ಅಲ್ಲಿ ಮೃತ್ಯು ಹೊಂದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಸರ್, ಹೌದು ಸರ್. ಅವರಿಗೆ ವೈದ್ಯರಾಗಿ ನಾನು ಒಂದು ಸಲಹೆ ಕೊಡುವುದು ಹೇಳಿದ್ರೆ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆದಾಗ CPR ಅಂತ ಇದೆ, ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತ ಒಂದು ಕ್ರಮ ಇದೆ. ಓಕೆ, ಅದನ್ನು ಕೊಟ್ರೆ ಅವರನ್ನು ಕೂಡಲೇ ಚಿಕಿತ್ಸೆಯಿಂದ ಬದುಕಿಸಬಹುದು. ಕೆಲವು ಸಲ ಇದು ಕೂಡಲೇ ಕೊಡ್ಬೇಕಾಗ್ತದೆ, 2-3 ನಿಮಿಷ ಒಳಗೆ ಕೊಡ್ಬೇಕಾಗ್ತದೆ. ಇದನ್ನು ಅವರಿಗೆ ಟ್ರೈನಿಂಗ್ ಮಾಡಿ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಕೂಡ ಅದನ್ನು ಕಲಿಸಬಹುದು. ಹಲೋ, ಅದೇ ಕೇಳಿಸ್ತಾ ಉಂಟು ಸರ್. ಅದಕ್ಕೆ ನಾವು ಬೇಕಾದ್ರೆ ನಾನು ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಮಾತಾಡ್ತಾ ಇದ್ದೇನೆ. ಓಕೆ ಸರ್, ನಾವು ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಒಂದು ಈ ಪ್ರಥಮ ಚಿಕಿತ್ಸೆ ಕೊಡುವಂತ ಒಂದು ಇದನ್ನು CPR ಅಂತ ಟ್ರೈನಿಂಗ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ತಯಾರಿದ್ದೇವೆ. ಅದರ ಬಗ್ಗೆ ಮುಂದಕ್ಕೆ ನಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಎಲ್ಲ ಕಲಾವಿದರಿಗೆ
ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಅವರನ್ನು ಬದುಕಿಸಬಹುದು, ಯಾವ ರೀತಿ ಪ್ರಥಮ ಚಿಕಿತ್ಸೆ ಕೊಡುವುದು ಬರ್ಬಹುದು ಅನ್ನೋದನ್ನು ನಮ್ಮ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ವತಿಯಿಂದ ಇದನ್ನು ಒಂದು ಕಾರ್ಯಕ್ರಮ ಹಾಕುವ ಅಂತ ನನಗೆ ಒಂದು ಅನಿಸಿತು. ಹಾಗೆ ನಿಮ್ಮ ಮುಂದೆ ಇದನ್ನು ಪ್ರಸ್ತಾವವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ತುಂಬಾ ಒಳ್ಳೆ ವಿಚಾರ ಸರ್. ಎಷ್ಟು ಸಲ ನಾವೇ ರಿಕ್ವೆಸ್ಟ್ ಮಾಡಬೇಕು. ಈಗ ನೀವು ಅದನ್ನು ಅಂತ ಒಂದು ಒಳ್ಳೆ ಯೋಜನೆಯನ್ನು ಯಕ್ಷಗಾನ ಕಲಾವಿದರಿಗೋಸ್ಕರ ಮಂಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಎಲ್ಲ ಯಕ್ಷಗಾನ ಕಲಾವಿದರ ಮತ್ತು ಯಕ್ಷಗಾನ ಪ್ರೇಮಿಗಳ ಪರವಾಗಿ ತುಂಬಾ ಒಳ್ಳೆ ಕೆಲಸ ಸರ್. ಹಲೋ, ಓಕೆ, ಅದೇ ಸರ್, ಓಕೆ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅದನ್ನು ಬಹುಶಃ ನಾವು ಯಕ್ಷಗಾನ ಕಲಾವಿದರು ಅವರಿಗೆಲ್ಲ ಒಟ್ಟುಗೂಡಿಸುವ ಒಂದು ಪ್ರಯತ್ನವನ್ನು ಸಾಧ್ಯವಾದರೆ ಮಾಡುವಂತ ಅಗತ್ಯ ಇದೆ ಅಂತ. ಅಲ್ಲ, ಅಗತ್ಯವಾಗಿ ಮಾಡಲೇಬೇಕಿತ್ತು. ನಾವು ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡುವ. ಈಗ ಪಟ್ಲ ಸತೀಶ್ ಶೆಟ್ಟರು ಹೇಳಿದ್ರು, ನಾವೆಲ್ಲ ಸಂಸ್ಥೆಯಲ್ಲಿ ಸಹ ದುಡಿಯುವವರು, ಅದರಿಂದ ಅಲ್ಲಿ ನಾವು ಈ ವಿಚಾರವನ್ನು ಪ್ರಸ್ತಾವನೆ ಮಾಡಲಿಕ್ಕಿದ್ದೇವೆ. ಇವರು ಹೇಳಿದಂತ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರೆ ಖಂಡಿತ ಒಂದು ಧನಾತ್ಮಕವಾದಂತಹ ವಿಚಾರ ಇದು. ಅದಕ್ಕೆ ಒಳ್ಳೆಯ ಧನಾತ್ಮಕವಾದಂತಹ ಒಂದು ಸಲಹೆಗಳು ಬರಬಹುದು. ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಬಹುದು. ಬಹುಶಃ ಪ್ರಥಮ ಚಿಕಿತ್ಸೆ ಕೊಡಬೇಕು ಅಂತ ಹೇಗೆ ಅಂತ ತುಂಬಾ ಜನ ಕಲಾವಿದ ಮೇಳಗಳೆಲ್ಲ ಅಥವಾ ಯಜಮಾನರಿಗೆ ಗೊತ್ತೇ ಇರುವುದಿಲ್ಲ ಅಂತ ಅನ್ಕೊಂಡು. ಹೌದೌದು. ಅಲ್ಲಿ ಇವರು ಹೇಳಿದ ಮೇಲೆ ನನಗೆ ಈಗ ಅನಿಸ್ತಾ ಉಂಟು, ಪ್ರತಿಯೊಂದು ಯಕ್ಷಗಾನ ಮೇಳಗಳಲ್ಲಿ ತುರ್ತು ಚಿಕಿತ್ಸೆ ಕೊಡುವಂತ ಒಬ್ಬ ಒಂದು ವ್ಯಕ್ತಿಯನ್ನು ಅವರು ಇಟ್ಟುಕೊಳ್ಳುವುದು ಒಳ್ಳೆಯದು. ಅವರು ಒಂದು ಸಿಬ್ಬಂದಿಯಾಗಿ ಅವರನ್ನು ಒಂದು ಸಿಬ್ಬಂದಿಯಾಗಿ ಇಟ್ಟುಕೊಳ್ಳುವುದು ನನ್ನ ಲೆಕ್ಕದಲ್ಲಿ ಅದು ಒಳ್ಳೇದಂತೆ. ಅಥವಾ ಇವರು ಹೇಳಿದಾಗ ಟ್ರೈನಿಂಗ್ ಅನ್ನು ಪಡೆದುಕೊಂಡ್ರೆ ಇಡೀ ಮೇಳದವರು ಬಹುಶಃ ಅದು ಎಲ್ಲರಿಗೂ ವೈಯಕ್ತಿಕವಾಗಿ ಒಳ್ಳೇದು. ಅವರವರ ಬಗ್ಗೆ ಅವರವರೇ ಚಿಂತನೆ ಮಾಡಿದಾಗ ಆಗ್ತದೆ. ಅದು ಹೌದು, ಒಂದು ಲೆಕ್ಕದಲ್ಲಿ ಅದು ಹೌದು. ಒಂದು ಸಿಬ್ಬಂದಿ, ಒಂದು ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು. ನೀವು ವಸತಿ ಯೋಜನೆ ಅಂದ್ರೆ ವಸತಿಯ ಬಗ್ಗೆ ಹೇಳ್ತಾ ಇದ್ದೀರಿ. ಅಲ್ಲಿ ಕಲಾವಿದರು ಬರುವಾಗ ಅವರಿಗೆ ವಸತಿಯ ವ್ಯವಸ್ಥೆಗಳು ಇಲ್ಲದೇ ಇದ್ರಲ್ಲಿ ಅವನ ಒಂದು 2-3 ಗಂಟೆಯಲ್ಲಿ ಅವನು ಏನು ವಿರಾಮ ಮಾಡಬೇಕು ಅದು ಅವನು ಕಳ್ಕೊಳ್ತಾನೆ. ಅವನು ರಾತ್ರಿ ಇಡೀ ಅಷ್ಟು ಏನು ಸುಸ್ತಾಗಿ ಆಯಾಸವಾಗಿ ಬಂದವನಿಗೆ ನಾವು ಕಡೆಯ ಪಕ್ಷ ಒಂದು ವಸತಿ ವ್ಯವಸ್ಥೆ ಮಾಡದಿದ್ರೆ ಆಯೋಜಕರಿಗೆ ನಿಜವಾದ ಆಯೋಜಕರಲ್ಲ ಅವರು ನನ್ನ ಲೆಕ್ಕದಲ್ಲಿ. ಅಲ್ಲಿಂದ ನಮ್ಮ ನಿಜವಾದ ಏನು ವ್ಯವಸ್ಥೆಗಳು ಆರಂಭ ಆಗುವುದು ಅಲ್ಲಿಂದ. ಅವರಿಗೆ ಮತ್ತೆ ನೀವು ತಿಂಡಿ ಕೊಡಿ, ಚಹಾ ಕೊಡಿ, ಊಟ ಕೊಡಿ, ಅದೆಲ್ಲ ನಂತರ ಬರುವುದು. ಅವರು ಅದನ್ನು ಬೇಕಾದ್ರೆ ತಮ್ಮ ಕಿಸೆಯಿಂದ ಭರಿಸ್ತಾರೆ. ಇದನ್ನು ಅವರಿಗೆ ಎಲ್ಲಿಂದ ಭರಿಸಲಿಕ್ಕೆ ಆಗುದಿಲ್ಲ. ಆ ಜಾಗ ಅವರಿಗೆ ಗೊತ್ತಿರುವುದಿಲ್ಲ. ಹೊಸ ಜಾಗಕ್ಕೆ ಬಂದಿರ್ತಾರೆ ಅವರು. ಆ ಜಾಗದಲ್ಲಿ ಅವರು ಏನು ಮಾಡಬೇಕಂತಾನೆ ಗೊತ್ತಿರೋದಿಲ್ಲ, ಇಲ್ಲಿ ವ್ಯವಸ್ಥೆಗಳೇ ಇಲ್ಲದಿದ್ರೆ. ಹಾಗೆ ಅದು ಒಂದು ನಾವು ಮಾಡಿಕೊಂಡ್ರೆ, ಆಯೋಜಕರಾಗಿ ನಾವು ಅದನ್ನು ಮಾಡಿಕೊಟ್ರೆ ಅವನಿಗೆ, ಕಲಾವಿದನಿಗೆ ಒಂದು ಒಳ್ಳೆಯ ಒಂದು ವಿರಾಮ ಅಲ್ಲಿ ಸಿಕ್ಕಿದ್ರೆ ಅವನು ರಾತ್ರಿಯ ಹೊತ್ತಿಗೆ ಮತ್ತೊಬ್ಬ ಕಲಾವಿದನಾಗಿ ರಂಗಸ್ಥಳಕ್ಕೆ ಬರ್ತಾನೆ. ಇಲ್ಲದ್ರೆ ಹಿಂದಿನ ದಿವಸದ ಆಯಾಸದಲ್ಲಿ ಬರುವುದು ಅವನು ಅಲ್ವಾ. ಸಾಮಾನ್ಯವಾಗಿ ಹಾಗೆ ನಡೀತಾ ಇದೆ. ಹೌದು, ಅದು ನಮ್ಮ ಆಯೋಜಕರಿಗೆ ಅದು ಅದರ ಬಗ್ಗೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ. ಮೇಳದ ಯಜಮಾನರು ಏನಾದ್ರು ಆ ಬಗ್ಗೆ ಹೇಳ್ತಾರೆ, ಯಜಮಾನರು ಹೇಳ್ತಾರೆ, ಮ್ಯಾನೇಜರ್ಗಳು ಬಂದು ಹೇಳ್ತಾರೆ ಅಲ್ಲಿರುವವರು. ಆದ್ರೆ ಆಯೋಜಕರು ಹಿಂದಿನ ಕಾಲದಲ್ಲಿ ಇರ್ತಾರೆ ಕೆಲವರು. ಇತ್ತೀಚಿನ ಕಲಾವಿದರೆಲ್ಲ ಹೇಗೆ ಬಯಸ್ತಾರೆ, ಅವರು ನಮ್ಮ ಹಾಗೆ ಮನುಷ್ಯರು ನೋಡಿ, ಮಾನವರು, ಸಹಜವಾಗಿ ಮಾನವರು ಅಂತ ಹೇಳಿದ್ರೆ ಅವರಿಗೆ ಕೆಲವು ನಾವು ಹೀಗೆ ಇರಬೇಕು ಅಂತ ಇರ್ತದೆ. ಅದಕ್ಕೆ ಒಂದು ತಕ್ಕದ ಎಷ್ಟು 100% ಅಲ್ಲದಿದ್ರು 50% ಆದ್ರೂ ನಾವು ಅವರಿಗೆ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಬೇಕಾಗ್ತದೆ ಅಲ್ವಾ. ಅದಕ್ಕಾಗಿ ಏನಾಗ್ತದೆ, ಈ ವ್ಯವಸ್ಥೆಗಳು ಸರಿ ಇಲ್ಲದ್ರಿಂದ ಕಲಾವಿದರು ಏನ್ ಮಾಡ್ತಾರೆ, ರಾತ್ರಿ ಹೊತ್ತು ಅವರ ವೇಷ ಆದ ತಕ್ಷಣ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮರು ದಿವಸದಲ್ಲಿ ವ್ಯವಸ್ಥೆ ಸರಿ ಇರೋದಿಲ್ಲ. ಅವರಿಗೆ ಬೇಕಾದಾಗೆ ಮನೆಯಲ್ಲಿ ಹೇಗೂ ಬೇಕಾದ್ರೆ ಇರ್ಬೋದಲ್ಲ. ಮತ್ತೆ ಸಂಜೆ ಬಂದು ಜಾಯಿನ್ ಆಗುವಂತ, ಸಂಜೆ ಬಂದು ಬರ್ತಾರೆ. ಇದೇ ನೋಡಿ, ನಾವು ಕೆಲವು ಕಲಾವಿದರನ್ನು ಕಲ್ಕೊಂಡದ್ದು ಹಾಗೆ. ಮೊನ್ನೆ ದಿನೇಶ್ ಎನ್ನಬೈಲು, ಪ್ರಸನ್ನಾಚಾರ್ಯ ಇವರನ್ನೆಲ್ಲ ಕಲ್ಕೊಂಡದ್ದು ಹಾಗೆ. ಬೈಕ್ ಅಪಘಾತದಲ್ಲಿ ಅವರು ಹೋಗುದು ಯಾಕೆ ಮನೆಗೆ, ವ್ಯವಸ್ಥೆಗಳು ಸರಿ ಇರುವುದಿಲ್ಲ. ಅದಕ್ಕೆ ಅವರು ಮನೆಯ ಕಡೆ ಹೋಗ್ತಾರೆ, ಮತ್ತೆ ಸಂಜೆ ಹೊತ್ತಿಗೆ ಬರ್ತಾರೆ. ನೋಡಿ, ಅದು ಒತ್ತಡ. ಅದನ್ನು ಒತ್ತಡವನ್ನು ನಾವು ಕೊಟ್ಟದ್ದು. ಈಗ ಯಾರು ಸಂಘಟಕರು ಕೊಟ್ಟದ್ದು, ಆಯೋಜಕರು ಕೊಟ್ಟದ್ದಲ್ಲ. ಸರ್, ಇನ್ನೊಂದು, ಹಾಗಾದ್ರೆ ಆರ್ಥಿಕ ಭದ್ರತೆಯನ್ನು ಕೊಟ್ಟು ಅವರು ಇದರಲ್ಲೇ ಇದ್ರೆ ಬೇರೆ ಕೆಲಸವನ್ನು ಹುಡುಕಿಕೊಂಡು ಹೋಗುವಂತ ಅಗತ್ಯ ಬರದಾಗಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಆರ್ಥಿಕ ಭದ್ರತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನಿಜವಾಗಿ ಒಂದು ಸರಾಸರಿ ಇಷ್ಟು ಆದಾಯ ಅಂತ ಇದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಆಗ್ತದೆ. ಈಗ ಅತ್ಯಂತ ಕಿರಿಯ ಕಲಾವಿದನಲ್ಲಿ ಅಷ್ಟು ಆದಾಯ ಇರುವುದಿಲ್ಲ. ಹಿರಿಯ ಕಲಾವಿದರಲ್ಲಿ ಕೆಲವರಿಗೆ ಆದಾಯ ಇರ್ತದೆ, ಕೆಲವರಿಗೆ ನಮ್ಗೆ ಇಷ್ಟೇ ಸಾಕು ಅಂತ ಇರ್ತದೆ. ಕೆಲವರು ಹಾಗೆ ಒಂದು ಸಂತೋಷವಾಗಿ ಸಂತೃಪ್ತರಾಗಿ ಇರ್ತಾರೆ. ಕೆಲವರು ಇಷ್ಟೇ ಸಾಕು ನಮಗೆ ಜೀವನ ಮಾಡಲಿಕ್ಕೆ ಅಂತ ಹೇಳುವ. ಈ ಆದಾಯವನ್ನು ಹುಡುಕೊಂಡು ಹೋಗುವವರಿಗೆ ಇದು 2 ಉದ್ಯೋಗಗಳು ಬೇಕಾಗ್ತದೆ. ರಾತ್ರಿ ಹೊತ್ತಿಗೆ ಯಕ್ಷಗಾನ, ಹಗಲಲ್ಲಿ ಇನ್ನೊಂದು ಉದ್ಯೋಗ. ಅವರು ಆದಾಯ ಅಂದ್ರೆ ಈಗಿನ ಏನು ನಿರೀಕ್ಷೆ ಇದೆ ಸಮಾಜದಲ್ಲಿ, ನಾವು ಆ ನಿರೀಕ್ಷೆಗೆ ಸರಿಯಾಗಿ ಬದುಕಬೇಕಂತ ನಾವು ಏನು ಬಯಸ್ತೇವೆ ಅದನ್ನು ಈಡೇರಿಸಿಕೊಳ್ಬೇಕಾದ್ರೆ ನಮ್ಮ ಹತ್ರ ಆದಾಯ ಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಕಲಾವಿದರು ತುಂಬಾ ಮಹತ್ವವನ್ನು ಕೊಡ್ತಾರೆ ಈಗಿನ ದಿನಗಳಲ್ಲಿ. ಹಗಲಲ್ಲಿ ಉದ್ಯೋಗ ಬೇಕು,
ನಮ್ಮ ಹತ್ರನೇ ಯಾವಾಗಲೂ ಕೇಳಿಕೆ ಉಂಟು. ತುಂಬ ಕಲಾವಿದರು ಕೇಳ್ತಾರೆ, ನಮಗೊಂದು ಉದ್ಯೋಗ ತೆಗೆಸಿಕೊಡಿ ಅಲ್ಲಿ ಅದು ಅಂತ ಹೇಳಿಕೊಂಡು ನಾವು ಮತ್ತೆ ಅವರನ್ನು ಸಮಾಧಾನ ಮಾಡಿಸಿ ಹಾಗೆ ಹೀಗೆ ಮಾಡಿಕೊಂಡು ಮತ್ತೆ ಅವರಿಗೆ ಬೇರೆ ರೀತಿಯಲ್ಲಿ ಏನಾದರೂ ಸಹಾಯ ಬರುವಾಗೆಲ್ಲ ಮಾಡಿದ್ದು ಉಂಟು ಕೆಲವು ಕಲಾವಿದರಿಗೆ. ಹಾಗೆ ತುಂಬ ಕಡೆಯಲ್ಲಿ ಅಂತ ಎಲ್ಲ ಕಲಾವಿದರಿಗೆ ಸಿಗಲಿಕ್ಕಿಲ್ಲ. ಏನಾಗ್ತದೆ ಅಂತ ಹೇಳಿ ಕೆಲವು ಕಡೆಯಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳುವಾಗ ಚಿಕ್ಕ ಕಲಾವಿದರು ಹಾಗಲಲ್ಲಿ ಬೇರೆ ಕೆಲಸ ಈ ಯಾವುದೇ ಉದ್ಯೋಗಕ್ಕೆ ಸೇರದೆ ಕೆಲವರು ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗುವುದು ಉಂಟು. ಎರಡೆರಡು ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ವಹಿಸಿಕೊಳ್ಳುವುದು, ಹಗಲಲ್ಲಿ ಒಂದು ಕಡೆಯಲ್ಲಿ, ರಾತ್ರಿ ಒಂದು ಕಡೆಯಲ್ಲಿ ಮೇಳದಲ್ಲಿ, ಹೀಗೆಲ್ಲ ಆಗುವಾಗ ಅದು ಒಂದು ರೀತಿಯ ಒತ್ತಡವೇ. ಅದು ಅವರು ಬಯಸಿಕೊಂಡು ಹೋಗುದು. ಅಥವಾ ಕೆಲವರು ಹಿರಿಯ ಕಲಾವಿದರೆಲ್ಲ ಈ ಆಯೋಜಕರು ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಕಾರ್ಯಕ್ರಮ ಉಂಟು, ನೀವು ಬರಲೇಬೇಕು ಅನ್ನೋ ಒತ್ತಡವನ್ನು ಅವರ ಮೇಲೆ ಹೇರಿ ಅವರಿಗೆ ಹಗಲು ಹೊತ್ತು ಯಾವುದೇ ವಿರಾಮ ಸಿಗದಾಗಿ ಇವರೇ ಮಾಡಿಕೊಳ್ತಾರೆ, ಆಯೋಜಕರು ಮಾಡಿಕೊಳ್ತಾರೆ. ಆ ರೀತಿಯಲ್ಲಿ ಅವರು ಈ ಕಲಾವಿದರಿಗೆ ಒಟ್ಟಿನ ರೀತಿಯಲ್ಲಿ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅದರ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಈಗ ಏನಾದರೂ ಒಂದು ಇವರ ಒತ್ತಡವನ್ನು ನಿವಾರಣೆ ಮಾಡಲೇಬೇಕು ನಾವು. ಇಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ನಾವು ಒಳ್ಳೊಳ್ಳೆ ಕಲಾವಿದರನ್ನು ಕಳೆದುಕೊಳ್ಳಬೇಕಾದಂತಹ ಸನ್ನಿವೇಶ ಬರಬಹುದು. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೇವೆ ಸರ್. ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಟ್ಟು ಘಟನೆ ಮುಂದಕ್ಕೆ ಬರದ ರೀತಿಯಲ್ಲಿ ಅಥವಾ ಹೃದಯಾಘಾತ ಬಹುಶಃ ಎಲ್ಲ ಫೀಲ್ಡಲ್ಲಿ ಉಂಟು, ಆದರೆ ಬಹುಶಃ ಇದರಲ್ಲಿ ಒಂದಿಷ್ಟು ಹೆಚ್ಚು ನಾವು ಕಲಾವಿದರನ್ನು ಕಳೆದುಕೊಳ್ತಾ ಇರುವುದರಿಂದ ಅದನ್ನು ಸ್ವಲ್ಪ ಯೋಚಿಸಲೇಬೇಕಾಗಿರುವಂತಹ ಪರಿಸ್ಥಿತಿ. ಎಸ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಎಲ್ಲ ಕಲಾವಿದರಿಗೆ ಒಂದು ವಿಚಾರದಲ್ಲಿ ನಾನು ಹೇಳುವುದು, ಆದಷ್ಟು ನಿಮಗೆ ಸಮಯ ಇರುವಾಗ, ವರ್ಷಕ್ಕೆ ಅಂತ ಹೇಳೋದಿಲ್ಲ ನಾವು, 6 ತಿಂಗಳಿಗೆ ಒಂದು ಸರಿಯಾದರೂ ನಿಮ್ಮ ವೈದ್ಯಕೀಯ ತಪಾಸಣೆಗಳನ್ನು ಮಾಡಲೇಬೇಕು. ಇಂಥ ಶಿಬಿರಗಳನ್ನು ಆಯೋಜಿಸುವ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ನಮ್ಮ ನಿನ್ನೆ ಇವತ್ತೇ ತುಂಬ ಚರ್ಚೆ ಆಗ್ತಾ ಇದೆ. ನಾವೊಂದು ಈ ವಾಟ್ಸಪ್ ಗ್ರೂಪ್, ಸಾಮಾಜಿಕ ಜಾಲತಾಣಗಳಲ್ಲಿ ಇರುವವರೆಲ್ಲ ಒಟ್ಟಿಗೆ ಸೇರಿಕೊಂಡು ಕಲಾವಿದರಿಗಾಗಿ ವಿಶೇಷ ಶಿಬಿರಗಳನ್ನು ಮಾಡಬೇಕು ಅನ್ನುವಂಥ ಚಿಂತನೆ ನಿನ್ನೆಯಿಂದ ನಂತರ ಹುಟ್ಟಿಕೊಂಡಿದೆ. ಪ್ರಥಮವಾಗಿ ನಾವು ಏಪ್ರಿಲ್ 24ಕ್ಕೆ ನನ್ನ ಮನೆಯಲ್ಲಿ ಒಂದು ಯಕ್ಷಗಾನ ಇದೆ. ಆ ಯಕ್ಷಗಾನದ ದಿವಸ ನಾವಿಂಥ ಶಿಬಿರವನ್ನು ಒಂದು ಮಾಡಬೇಕಂತಿದ್ದೇವೆ. ಎಲ್ಲ ಕಲಾವಿದರ ವೈದ್ಯಕೀಯ ಶಿಬಿರವನ್ನು ಆ ದಿವಸ ಒಂದು ಮಾಡುವುದು ನಾವು. ಹಾಗೆ ನಾವು ಅದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂತ ಇದ್ದೇವೆ. ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅಂಥದ್ದು ತುಂಬ ವೈದ್ಯಕೀಯ ಶಿಬಿರಗಳು ಕಲಾವಿದರಿಗಾಗಿ, ನಮ್ಮ ಯಕ್ಷಗಾನದ ಮೇಲೆ ಯಾರಿಗೆ ಪ್ರೀತಿ ಇದೆ ಅವರು ಆ ಶಿಬಿರಗಳನ್ನು ಆಯೋಜಿಸಿದರೆ ಎಲ್ಲ ಕಲಾವಿದರಿಗೆ ಉಪಯೋಗ ಆಗ್ತದೆ. ಪ್ರತಿಯೊಂದು 6 ತಿಂಗಳಿಗೊಮ್ಮೆ ಇಂಥ ಶಿಬಿರಗಳಿಗೆ ಹೋಗಿ ತಮ್ಮ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಕೊಳ್ಬೇಕು ಈ ಕಲಾವಿದರುಗಳು ಅಂತ ಹೇಳಿ, ಆ ಮೂಲಕ ನಮ್ಮಂತ ಏನು ಯಕ್ಷಗಾನ ಪ್ರೇಮಿಗಳಿದ್ದೇವೆ ನಾವು, ಅವರಿಗೆ ನಿರಂತರವಾಗಿ ಈ ಕಲಾವಿದರನ್ನು ನೋಡುವಂತ, ರಂಗಸ್ಥಳದಲ್ಲಿ ನೋಡುವಂತ ಭಾಗ್ಯವನ್ನು ಈ ಕಲಾವಿದರು ಕರುಣಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಆಯೋಜಕರ ಜವಾಬ್ದಾರಿ ಕೂಡ ಉಂಟು. ಆಗಾಗಲೇ ಹೇಳಿದಾಗೆ ಸರ್, ಯಾವ ರೀತಿಯಲ್ಲಿ ಅಲ್ಲಿ ಬಂದಾಗ ವಸತಿಯ ಒಂದು ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಿ ಕಲಾವಿದರು ಅಫ್ಕೋರ್ಸ್ ಅವರು ರಾತ್ರಿ ಇಡೀ ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ಅಥವಾ ನಮ್ಮ ಏನು ಹರಕೆ ಹಾಕಿರ್ತಾರೆ ಅದಕ್ಕನ್ನು ಪೂರೈಸುವುದಕ್ಕಾಗಿ ಏನು ವೇಷವನ್ನು ಅಥವಾ ಆ ಒಂದು ದಿರಿಸನ್ನು ಧರಿಸಿಕೊಂಡು ಯಕ್ಷಗಾನ ಸೇವೆಯನ್ನು ಮಾಡ್ತಾರೆ, ಅವರ ಕಾಳಜಿಯನ್ನು ವಹಿಸಿಕೊಳ್ಬೇಕಾಗಿದ್ದು ಅವರು ಕೂಡ ನಮ್ಮವರೇ, ಅವರು ಕೂಡ ಮನುಷ್ಯರೇ ಅಂತೇಳಿ ಅವರನ್ನು ಬಹಳ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಅವರು ಬಂದ ಕೂಡಲೇ ಉಳಿದುಕೊಳ್ಳುವಂತ, ಸೂಕ್ತವಾಗಿ ಅವರನ್ನು ಉಪಚರಿಸುವಂತ ಕೆಲಸವನ್ನು ಮಾಡುವಂತ ಅಗತ್ಯ ಆಯೋಜಕರ ಮೇಲೆ ಕೂಡ ಇದೆ. ಅದೇ ರೀತಿಯಲ್ಲಿ ಅವರು ಕೂಡ ಯಕ್ಷಗಾನ ಕಲಾವಿದರು ಕೂಡ ತಮ್ಮ ಆರೋಗ್ಯವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಲ್ಲಿ ನಿದ್ರೆಯ ಮಂಪರಲ್ಲಿ ವಾಹನವನ್ನು ಚಲಾಯಿಸುವುದಾಗಲಿ ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ ಕೆಲಸವನ್ನು, ಶ್ರಮವನ್ನು ವಹಿಸಿಕೊಳ್ಳುವುದಾಗಿ ಮಾಡದೆ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವಂತ ಅಗತ್ಯ ಇದೆ. ಸೊ ಒಬ್ಬೊಬ್ಬರು ಕಲಾವಿದರನ್ನು ಕಳ್ಕೊಂಡ್ರೆ ಅದು ಯಕ್ಷಗಾನ ರಂಗಕ್ಕೆ ದೊಡ್ಡ ಹೊಡೆತ. ಚಂದ್ರಹಾಸ್ ಅವರಂತ ಕಲಾವಿದರು ಮತ್ತೊಮ್ಮೆ ಸಿಗುವುದು ತುಂಬಾ ಅಪರೂಪ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ. ಬಹುಶಃ ಅವರು ಎನಿಸಿದಂತೆ ಅವರು ಬಹುಶಃ ಯಾವತ್ತಾದ್ರೂ ಅಂದ್ಕೊಂಡಿರ್ಬೋದು ನನ್ನ ಅಂತ್ಯ ರಂಗಸ್ಥಳದಲ್ಲಿ ಆಗ್ಲಿ ಅಂತೇನೋ ಬಯಸಿರಬಹುದೇನೋ. ಹಾಗೆ ಅವರ ಕಲಾ ಮಾತೆ ಅವರನ್ನು ಕರೆಸಿಕೊಂಡಿದ್ದಾರೆ. ದುಃಖ ಭರಿಸುವ ಶಕ್ತಿ ಮಾತ್ರ ನಮ್ಗೆಲ್ಲರಿಗೂ ಕೊಡ್ಲಿ ಅಂತ ಹಾರೈಸ್ತಾ, ನಮ್ಮೊಡನೆ ಮಾತನಾಡಿರುವಂತಹ ಗಣ್ಯರಿಗೆ, ಕರೆ ಮಾಡಿರುವಂತಹ ವೀಕ್ಷಕರಿಗೆ ಮತ್ತು ಸ್ಟುಡಿಯೋಗೆ ಬಂದು 1 ಗಂಟೆ ತನಕ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಸದಾಶಿವ ಶೆಟ್ಟಿಗಾರ್ ಕಿನ್ನಿಗೋಳಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿರುವಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದ. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:30 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ
ಕರಾವಳಿ ಕರ್ನಾಟಕದ ನಾಡಿಮಿಡಿತ.